ಸ್ವಾಗತ ಸ್ವಾಗತ ಸದಾನಂದರಿಗೆ ಸ್ವಾಗತ 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 ಸದಾನಂದರಿಗೆ ಸ್ವಾಗತ. ಹಲೋ ಹಲೋ ಶರವ ಮಹಾಗಣಪತಿ ಕದ್ರದ ಮಂಜುನಾಥ ದೇವರು ಕಟೀಲ್ದಪ್ಪೆ ಉಳ್ಳಾನಂದ ಶೆಟ್ಟರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭ. ಸ್ವಾಗತ ಸದಾನಂದರಿಗೆ ಸ್ವಾಗತ. ಹತ್ತೂರ ಕೀರ್ತಿಯ ಹತ್ತೂರ ಬೆಳಗಿದ ಹತ್ತೂರ ಕೀರ್ತಿಯ ಹತ್ತೂರ ಬೆಳಗಿದ ಸಾಧನ ಶಿಖರಾಗ್ರೇಸರಿಗೆ ಸದಮಲವಾರಿಧಿ ಚಂದ್ರನಿಗೆ ಭಾರ್ಗವಗೆ ಸ್ವಾಗತ ಸ್ವಾಗತ ಸದಾನಂದರಿಗೆ ಸ್ವಾಗತ. ಅಂದದ ಚಂದದ ವೇದಿಕೆಗೆ ಗಣ್ಯಮಾನ್ಯರ ವೇದಿಕೆಗೆ ಅಂದದ ಚಂದದ ವೇದಿಕೆಗೆ ಗಣ್ಯಮಾನ್ಯರ ವೇದಿಕೆಗೆ ಪ್ರೀತಿ ಗೌರವ ಅಭಿಮಾನ ಪೂರ್ವಕ ಪ್ರೀತಿ ಗೌರವ ಅಭಿಮಾನ ಪೂರ್ವಕ ನಲ್ಮೆಯ ಸ್ವಾಗತ ಸದನನಿಗೆ ನವ ಪದವಿಮಾನಿತ ಗಣ್ಯನಿಗೆ ನಲ್ಮೆಯ ಸ್ವಾಗತ ಸದನನಿಗೆ ನವ ಪದವಿಮಾನಿತ ಗಣ್ಯನಿಗೆ ಕರುನಾಡ ಪೀಠ ಭಾರ್ಗವಗೆ ಸ್ವಾಗತ ಸ್ವಾಗತ ಸದಾನಂದರಿಗೆ ಸ್ವಾಗತ. ಹತ್ತೂರ ಕೀರ್ತಿಯ ಹತ್ತೂರ ಬೆಳಗಿದ ಹತ್ತೂರ ಕೀರ್ತಿಯ ಹತ್ತೂರ ಬೆಳಗಿದ ಸತಮಲವಾರಿಧಿ ಚಂದ್ರನಿಗೆ ಕರುನಾಡ ಪೀಠ ಭಾರ್ಗವಗೆ ಸ್ವಾಗತ ಸ್ವಾಗತ ಸದಾನಂದರಿಗೆ ಸ್ವಾಗತ 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 ಸದಾನಂದರಿಗೆ ಸ್ವಾಗತ. ಹತ್ತೂರು ಸದಾನಂದ ಶೆಟ್ಟಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾನಿಲಯದ ಲೋಕಸಭಾ ಸದಸ್ಯರು ಶ್ರೀ ನಳಿನ್ ಕುಮಾರ್ ಕಟೀಲ್ ಆರು ಇನಿತ ಲೇಸದ ಗುರ್ಕಾರ್ಮ ವೈಶ್ಯನೊಡೊಂದು ಭಿನ್ನಯ ಮಲ್ತೊಂದು ಆಳ್ವಾಸ್ ವಿದ್ಯಾ ಸಮೂಹ ಸಂಸ್ಥೆದ ವಿದ್ಯಾರ್ಥಿಲೆಡ್ದು ಸುಗಿಪುದ ಒಟ್ಟಿಗೆ ಲೇಸಿನ ಶುರು ಮಲ್ತೊಂದುಲ್ಲ. पृथ्वी सस्यशालिनी
सर्वेभ्यः शुभमस्तु नित्यम् लोकाः समस्ताः सुखिनो भवन्तु मगमपमादपदनिदं गनि सनि 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 दपमगमा गनि सनि दपमगमपमने सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग्भवेत् सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग्भवेत् मा कश्चित् दुःखभाग्भवेत् मा कश्चित् दुःखभाग्भवेत्। ಮಾನ ಅಥವಾ ಅಭಿನಂದನೆಯ ಆಸಕ್ತಿ ಖಂಡಿತ ಇಲ್ಲ. ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಇವತ್ತು ಸಾರ್ವಜನಿಕರ ಪ್ರೀತಿಯ ದ್ಯೋತಕವಾದಂತಹ ಈ ಅಭಿನಂದನೆಯನ್ನು ಅವರು ಸ್ವೀಕರಿಸ್ತಾ ಇದ್ದಾರೆ. ಮಂಗಳೂರಿನ ಖ್ಯಾತ ನ್ಯಾಯವಾದಿಗಳು, ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂತಹ ರವೀಂದ್ರನಾಥ್ ರೈ ಅವರು ಬಹಳ 2-3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವಿಸ್ತಾರವಾದಂತಹ ಪ್ರತಿಷ್ಠಿತರ ಸನ್ಮಾನ ಸಮಿತಿ ಕೂಡ ಆಗಿದೆ. ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ರವೀಂದ್ರನಾಥ್ ರೈ ಅವರೀಗ ಪ್ರಾಸ್ತಾವಿಕ ಭಾಷಣದೊಂದಿಗೆ ಸ್ವಾಗತಿಸ್ತಾರೆ. ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರಾದಂತಹ MRG ಗ್ರೂಪಿನ ಕೊಡುಗೈ ದಾಣಿ ಪ್ರಕಾಶ್ ಶೆಟ್ಟಿ ಅವರು ಅತಿಥಿಗಳನ್ನು ಗೌರವಿಸ್ತಾರೆ. ಮೂಲು ಸೇರಿದನ ಮಾತಾ ಆತ್ಮೀಯ ಬಂಧುಲೆ, ಡಾಕ್ಟರ್ ಸದಾನಂದ ಶೆಟ್ಟರ್ನ ಅಭಿಮಾನಿಲೆ, ಮೂಲು ಸೇರಿದನ ಮಾತಾ ಗಣ್ಯಾತಿ ಕನ್ನಡೋಡು ಒಂಜಿ ಪಾತ್ರ ಉಂಡು. ಹೃದಯ ವೈಶಲ್ಯವೇ ಉನ್ನತಿಯ ಮಾರ್ಗ, ವಿಶಾಲ ಹೃದಯವಂತರಲ್ಲಿ ಸ್ವಾರ್ಥವಿಲ್ಲ ಅಂದ ಈ ಪಾತ್ರ ಒಪ್ಪು ನಮ್ಮ ಎಂಗ್ಲ ಪ್ರೀತಿದ ಅನ್ಯ ಸದಾನಂದ ಶೆಟ್ಟಿ. ಪ್ರತಿಷ್ಠಿತ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಅರೆ ಗೌರವ ಡಾಕ್ಟರೇಟ್ ತೆಗೆದನೆ ಇನ್ನಿ ಅರೆಗೆ ಮಾತ ಸಾರ್ವಜನಿಕರು ಪಾತ ಕ್ಷೇತ್ರದಕ್ಕೆ ಸೇರಿದ ಅರೆಗೆ ಇನ್ನು ಸನ್ಮಾನ ಮಂತೊಂದಿಲ್ಲ. ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇನ್ನೂ ನಡತೊಂದುಂಟು. ಅನ್ನ ಮೂಲಂಜಿ ಕೆಲವು ಪ್ರಶ್ನೆ ಬರ್ತಂಡು. ಎಂಕ್ಲ ಕೆಲವರು ಫೋನ್ ಮಾಡ್ತೇರು, ಈತ ಒಂಜಿ ಅರ್ಹತೆ ಯೋಗ್ಯತೆ ಇತ್ತಿನ ವ್ಯಕ್ತಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ದಯ ಕೊಡ್ತಿಜೆ ಗೌರವ ಡಾಕ್ಟರೇಟ್ ಅಂತ ಒಂದೊಂದು ಯಕ್ಷ ಪ್ರಶ್ನೆ. ಯಾಲ್ನ 3 ವರ್ಷ ಕರೆನ 3 ವರ್ಷದ್ದು ಈ ವರ್ಷ ಏನಂದ ನಾನು ಸಿಂಡಿಕೇಟ್ ಸದಸ್ಯ ಆದ ಮ್ಯಾಂಗ್ಳೂರು ಯೂನಿವರ್ಸಿಟಿ ಇತ್ತೆ. ಪ್ರತಿ ವರ್ಷ ಒಂದು 10-25 ಗೌರವ ಡಾಕ್ಟರೇಟ್ ಫೈಲ್ ಬರ್ಬೋದು. ಐಟ್ ಒಂಜಿ ಸದಾನಂದ ಶೆಟ್ಟರ್ನ ಫೈಲ್ ಒಪ್ಪನು ಐಕೆ ಮಾತೆಲ್ಲ ಒಮ್ಮತ್ತಡ ಅನುಮತಿ ಕೊಡ್ಪೇರು. ಅವು ರೆಕಮೆಂಡ್ ಆಡ್ ಗವರ್ನರ್ಗಂದು ಒಂದು 25-10 ಫೈಲ್ ರೆಕಮೆಂಡ್ ಆದ ಹೋಗ್ಕೊಂಡು ಪ್ರತಿ ವರ್ಷ ಬಂದಾಗ ಸದನ್ ನನ್ನ ಪುದರು ಪುಚಿ ಐಟ್ ಒಂದು ಭಾರಿ ಆಶ್ಚರ್ಯ ಸಂಗತಿ. ಎಂಗೆ ಭಾರಿ ಪ್ರೀತಿದಾರಾದಿತ್ತನ ಆತ್ಮೀಯರಾದಿತ್ತನ ಒಂಜಿ ದಿನಲ್ಲಿ ಎಂಡ ಬಂದಿಜ್ಜಾಂಡು ಎಂಕ್ ಒಂಜಿ ಇಂದು ಮಾರಿ ಅಪ್ಪ ಅಪ್ಲಿಕೇಶನ್ ಮಾಡ್ದೆ ಅವನು ತೂಲ್ ಅಂದ ಬಂತಿಜ್ಜರು ಮಾತು ಸದಸ್ಯರ್ಲ ಅರೆ ಒಕ್ಕೂರಲ್ಲದ ಐಕೆ ಸಪೋರ್ಟ್ ಬಂದಿರ್ತಾರೆ. ಎಂಗ್ಲ ಧರ್ಮ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಮ್ಯಾಂಗ್ಳೂರು ಯೂನಿವರ್ಸಿಟಿ ಆರ್ಲ ಬಂದ್ಪೇರು ಎಂಗ್ಲೆಗೆ ಎಂಗ್ಲು ಬಂತದನ್ನ ಬಾರಿ ಒಂಜಿ ತಪ್ಪು ಕೆಲಸ. ಒಂಜಿ ದಿನ ನಾನು ಕುಡ್ಲದ ಕ್ವಾಲಿಟಿದ ಕಬಡ್ಡಿ ಅಸೋಸಿಯೇಷನ್ ಮೀಟಿಂಗ್ ಒಂದಿತ್ತು. ನಾವು ಸಾಧಾರಣ ಹೆಂಗೆ ಫೋನ್ ಮಂತು ನಿನ್ನ ಮೀಟಿಂಗ್ ಆಗಿಲ್ಲ ತಿರ್ತುವ ಒಂಡೇರು ತಿರ್ತುಪಾಯ ಅದು ಮರ ಇನ್ನೊಂದು ಫೈಲ್ ಉಂಜಿಂಡು ಯೂನಿವರ್ಸಿಟಿದು ಅವನು ತರ್ಪಲ್ಲ ದಾದಿಗೆ ಪೊಕ್ಕಡೆ ಒಂದು ಒಂಡೆ ಅತ್ಯ ದಾದಕ್ಕೆ ಹೆಂಗೆ ಕೊಂಚ ಆತಲ ಹರತ್ತೆ ಜನ ಹಿಂಗೆ ಬಾರಿ ಇದು ನೋಂಡೆ ಯಾ ಮಂಡೆ ಇಲ್ಲ ಬಂದಿದ್ದಾನೆ ಅತ್ತು ಏನಾದ್ರು ಆಪನಂದಲ್ಲ ಅತ್ತು ಯಾನೊಂದು ಟ್ರೈದಿ ಓಡೆ ನೆಕ್ ಒಂಜಿ ಇಂಜಿನ ಟ್ರೈ ಅದನ್ನು ಬಾರಿ ನೆಟ್ಟು ಒಪ್ಪ ಏನು ಕುವೆಂಪು ಯೂನಿವರ್ಸಿಟಿ ಟ್ರೈದಿ ಇಪ್ಪ ಒಂಡೆ ಬೇರೆನ ಫೈಲನ್ನು ಪೂರ ಏನು ರಿಜಿಸ್ಟರ್ ಆಡ್ಕೊಂಡು ತರ್ಪಾಯ ಎಂದು ಮಾಡ್ತದೆ ಏನೊಂದು ಮಿತ್ರ ಐತೆ ನಾಗೇಂದ್ರ ಪ್ರಸಾದ್ ಅರ್ರೇಡ್ದಾದ ಹೆಂಗೆ ಕುವೆಂಪು ಯೂನಿವರ್ಸಿಟಿ VC ಅಡ್ಡೆ ಪರಿಚಯ ಇತ್ತಂಡು ಚಾರ್ ಬಂದಿರಿ ಇರ್ಕು ಬ್ಯಾಂಗ್ಳೂರು ಬಲ್ಲ ಬರ್ಪೇರು ಈ ಫೈಲ್ನ ಕೊರಿಯೆ ಒಂದು 50 ಪೇಜಿದ ಫೈಲ್ 500 ಫೋಟೋದೆಲ್ಲ ಫೈಲ್ ಬರ್ತದೆ ನಮಗೆ. ಇದು ಚಿಕ್ಕ ಫೈಲ್ ಅಲ್ಲ ಬಂಡೇರು ಸ್ವಲ್ಪ ನೋಡಿ ಒಳ್ಳೆ ಫೈಲ್ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ಸೇರಿಸಿ ಬಂಡೇರು ನಾನು ಅವ್ರನ್ನ ಮೀಟ್ ಆಗಬೇಕು ಬಂಡೇರು ಆ ಡೆಲ್ಲಿದ್ದು ಸೀದಾ ಇಡಬತ್ತೇರು ಮೀಟ್ ಅದು ಸದನ್ನಡ ಪಾತೇರ್ನಾಗ ಎಂಕೆ ಆಶ್ಚರ್ಯ ಅಂಡು ಸದನ್ನ ಕೆಲವೊಂದು ವಿಷಯ ಬಂದ್ಬಿಟ್ಟು ಏರೆ ಎಂಕ್ಲ ಗೊತ್ತಿಜ್ಜನ್ನ 1985 ಇಂಟರ್ನ್ಯಾಷನಲ್ ಸ್ಯಾಟಲೈಟ್ ಟೆನ್ನಿಸ್ ಟೂರ್ನಮೆಂಟ್ ಸ್ವಲ್ಪ ಫಾರಿನ್ ಡೆಲಿಗೇಷನ್ಸ್ ಪ್ಲೇಯರ್ಸ್ ಪೂರ ಬರ್ತದೆ ಡಾಲರ್ಸ್ಡ್ ಪೇಮೆಂಟ್ ಮಾಡ್ತದೆ. ಆ ಟೈಮ್ದು ಕಾರ್ಪೊರೇಷನ್ ಬ್ಯಾಂಕ್ದು ಒಂದು ಇದೇನೇ ಕೌಂಟರ್ ಮಲ್ತದೆ ನಾವೊಂದು ಹೆಗ್ಗಳಿಕೆ ಎಂಗ್ಲ ಆತ್ಮೀಯ ಸದನ ನಾನು ಅವತ್ತಂದೆ ಇತ್ತೆ ನಮ್ಮ ಮಾದಕ ದ್ರವ್ಯದ ಭಾಳ ಎತ್ತು ಹೋರಾಟ ಅಂತಂದಿಲ್ಲ. ಆ ಟೈಮ್ 1988 ಮಾದಕ ದ್ರವ್ಯದ ವಿರುದ್ಧ
ಒಂಜಿ ಹೋರಾಟನ ಒಂಜಿ ಮ್ಯಾರಥಾನ್ ರೇಸ್ನೇ ಮಲ್ತದ್ದು ಒಂಜಿ 10 ಫಿಲ್ಮ್ ಸ್ಟಾರ್ ನಕ್ಲೆನ್ಲೆ ಪಡಾದು ಒಂಜಿ ಬೊಲ್ದು ಕುದುರೆನೆ ತರ್ಪಾದು MG ರೋಡ್ ಮೆರವಣಿಗೆ ಮಲ್ತದ ಆ ಟೈಮ್ ಆ ಒಂಜಿ ಇದು ಮಲ್ತದ ಹೆಗ್ಗಳಿಕೆ ಎಂಗ್ಲ ಪ್ರೀತಿದ ಸದನ್ನಾಗ ಅವತ್ತನ್ನೇ ಸತೀಶ್ ಕುದ್ರೋಳಿ ಮನದಿತ್ತೀರಿ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಪಗಾರ ಇತ್ತಲಾರು ಕರ್ನಾಟಕ ಪವರ್ ಲಿಫ್ಟಿಂಗ್ ದ ಚಾಂಪಿಯನ್ ಪವರ್ ಲಿಫ್ಟಿಂಗ್ ದ ಅಸೋಸಿಯೇಷನ್ ದ ಪ್ರೆಸಿಡೆಂಟ್ ಈ ಪುರಭವನ ಹಬ್ಬ ದಾಲಜ್ಜಾಂಡ್ ತಾತ್ಕಾಲಿಕ ಎಸಿನ ಪೂರ ಫಿಟ್ ಮಲ್ತದ್ದು ಒಂಜಿ ಬಾರಿ ಮಲ್ಲ ಟೂರ್ನಮೆಂಟ್ ಆಯೋಜನೆ ಮಲ್ತನ ಹೆಗ್ಗಳಿಕೆ ಎಂಗ್ಲ ಸದಾನಂದ ಶೆಟ್ಟಿ ಎಂದಿನ ಪೂರ ತೂತು ಎಂಗ್ಲ ಎಂದು ಆಂಡ್ ಈ ಫೈಲ್ ಒಂಜಿ 100 ಪೇಜಿಗೆ ಪಣತ್ತದು VCಗೆ ಹಂಗೆ ಕೊಡಿಯೆ ಕೊರ್ದು ಓದು ಒಂಜಿ ದಿನ ಫೋನ್ ಅಂತ ಬಂದ್ರಿ ಈ 100 ಪೇಜ್ ಪುಸ್ತಕ ರೈಗಳೇ ಈ 500 ಪೇಜ್ ಪುಸ್ತಕ ಇಂತ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ನೋಡಿ ಹಿಂಗೆ ಅಪಗನೆ ಭಾರಿ ಖುಷಿ ಅಂಡ್ ಒಂಜಿ ದಿನ ಫೋನ್ ಮಾಡ್ತೀರ ಇದನ್ನು ನಾವು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿದ್ದೇವೆ ಅಂತ ಬಂದಿರಿ ಹಿಂಗೆ ರಾಜ್ಯಪಾಲರ ಎಂಗ್ಲ ಸೋಮೇಶ್ವರ ದೇವಸ್ಥಾನಗಳ ಬತ್ತಿತ್ತೇರೆ ಒಂಚೂರು ಎಂಗ್ಲೆ ಆತ್ಮಹತ್ಯೆ ನಾನು ಒಂಜಿ ದಿನ ಅವರನ್ನು ಮೀಟ್ ಆರ್ಪಣ ನನ್ನ ಫ್ರೆಂಡ್ನೊಟ್ಟಿಗೆ ಈ ಫೈಲ್ದ ಬಗ್ಗೆ ಪಂಡೆ ಓ ಶೆಟ್ಟಿಕ ಫೈಲ್ ಯಾಕೆ ಸೀದಾ ಹಾಂ ಬಂದಿರಿ ये आपका यूनिवर्सिटी ने काय का नहीं दिया आगे सर मैं 3 बार हम भेजा था 3 साल भेजा था सर ये साल मैं देखा ही नहीं इस फाइल को बंडिरी इनके अरे क्या आश्चर्य ये फाइल को मैं अभी रेकमेंड करता हूँ बंड शुरू का रेकमेंड मल्तना फाइल सदानंद शेट्टನ ಫೈಲ್ ಹೆಂಗೆ ಒಂದು ಬಾರಿ ಖುಷಿ ಅಂಡ್ ಆಯ್ಡ್ಬೇಕಾ ಈ ಸನ್ಮಾನ ಜೊತೆ ಯಾರಂದು ಏರೆಲ್ಲ ಗೊತ್ತು ಜನ ಯಾನ್ ರಾಜಗೋಪಾಲ್ ಕಿರಣ್ ಪ್ರಸಾದ್ ಕಲ್ಲಿಮಾರ್ ಎಂಕ್ಲು ದುಂಬುಪಾಯ ಸದನ್ನೆ ಮನದ ಬತ್ತೀರಿ ಆನೆ ಎಂಬರ್ ಜೊತೆ ನಾನೇ ಪೇಪರ್ ಬೋರ್ಡ್ ಒಂದು ಪಣ್ಣದೆ ತೋ ಎಂಗ್ಲೆ ಇನ್ನೊಂದು ಉಪ್ಪನಾಗ ಶಿವಮೊಗ್ಗ ಯೂನಿವರ್ಸಿಟಿದಾಗ ಪ್ರೆಸ್ ರಿಲೀಸ್ ಮಾಡ್ತೀರಿ ಇಡೀ ಊರು ಗೊತ್ತದು ಒಂಜಿ ಫೋನ್ ರಾಶಿ ಎಂಗ್ಲ ರೂಮ್ಗೆ ಫೋನ್ ಎಂಗ್ಲೇದಾಯ ಪಂತಿಜಾರ ಎಂಗ್ಲೇದಾಯ ಪಂತಿಜಾರ ಹಿಂಗೆ ಆಯ್ತು ಪ್ರಶಸ್ತಿ ಜೊತೆ ಕುವೆಂಪು ಯೂನಿವರ್ಸಿಟಿ ಹಾಲ್ಗೆ ಪೋನಾಗ ಜನದ ರಾಶಿ ಹಿಂಗೆ ಭಾರಿ ಆಶ್ಚರ್ಯ ನಿಂಜಿನ ಮಾಡೋದು ನಾನು ಸೀನಿಯರ್ ಸಿಟಿಜನ್ ಪುಂಜನಕ್ಲಿ ವಿಜಯಲಕ್ಷ್ಮಿ ಅಕ್ಕ ಸುಪ್ರೀತಾ ಶೆಟ್ಟಿ ಮದಲಾಕ್ಷಿ ಇಂಚಿತ್ತ ನಾವು ಸೀನಿಯರ್ಸ್ ಪುಂಜನಕ್ಲು ಕಾರ್ ಒಂದು ಬರ್ತದಕ್ಕೆ ಹಾಲ್ ಡುಲ್ಲೇರಕ್ಲಿ ಅವು ಬೇರ್ನ ಅಭಿಮಾನ ಬೇರ್ನ ಮಿತ್ತಿತ್ತನ ಒಂಜಿ ಪ್ರೀತಿ ನೆಂಕೆ ಅಪಗ ಗೊತ್ತಾನೆ ಎಂಕೆ ಯಾನ್ ಮಂತ್ರ ಅಲ್ಲಿಲ ಸೇವೆಗೆ ಈತ ಒಂಜಿ ಸಾರ್ಥಕತೆ ಉಂಡು ಅಂತ ಅದು ಪ್ರಶಸ್ತಿ ಜೊತೊಂದು ಬತ್ತ ಪಶ್ಚಾತ್ ಜನ ಈಶ್ವರ್ ಕಟೀಲ್ ಅವಡು ಪುರುಷೋತ್ತಮ ಪೂಜಾರಿ ಅವಡು ಮಕ್ಕಳು ಪೂರ ಭಾರಿ ಮಲ್ಲ ಸನ್ಮಾನ ಕಾರ್ಯಕ್ರಮ ನಮ್ಮ ಮಲ್ಪೋಡು ಹರೀಶ್ ನಮ್ಮ ಪ್ರೆಸ್ದಾರ್ ಲೀಲಾಧರ್ ಕರ್ಕೇರವ್ರು ಮಕ್ಕಳು ಒಂದು ಮಲ್ಪೋಡು ಒಂದು ಬಂದಾಗ ಐಕೊಂಜಿ ಅಧ್ಯಕ್ಷ ಇರೋದು ಬಂದಾಗ ಅವು ಸದನ್ನೇ ಬಂತೇರು ಅವು ಆಯನ ಎದುರ್ದಿದ್ದೆ ನಿಗಳು ಮಲ್ಪೋಡು ಬಂದಿರಿ ಹಿಂಗೆ ಒಂಜಿ ಆರು ಕೊರ್ನ ಒಂಜಿ ಗೌರವ ಎನ್ನಲ್ಲ ಒಂಜಿ ಯೋಗ ಅಂದೇನು ಎನ್ನ ಈತ ಒಂಜಿ ಎಡೆ ಒಂಜಿ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷ ಸ್ಥಾನ ಮಲ್ದಿರಿ ಯಾಕೆ ಸದನ್ನಾಗೆ ಎನ್ನ ಧನ್ಯವಾದಗಳು ಆಣಿ ಒಂಜಿ ಸೇರ್ದಿನ ಜನಕಲು ಆ ಒಂದು ಬೇರೆ ಕೊರ್ಪುನ ಒಂದು ಆ ಕ್ರೀಡೆಗೆ ಎಂಕ್ಲಿಗೆ ಪೂರ್ಣ ಒಂಜಿ ಪ್ರೋತ್ಸಾಹ ಎಂಕ್ಲಿಗೆ ಒಂಜಿ ಕೊರ್ನ ಒಂಜಿ ಗೌರವ ಎಂಕ್ಲು ಜನ್ಮಗಾರೇನು ಮರೆಪರ ಸಾಧ್ಯದಿಂದ ಬಂಡದು ಆಂಡಲ ಸದನ್ಯ ಮೆರವಣಿಗೆ ಮನ್ಪಡು ಬಂದಿರಿ ಈಶ್ವರ ಕಟೀಲ್ ಬೇರೆ ಸದನ್ಯ ಉಪ್ಪಿನೇಜ್ಜರ್ ದಾಯಗೆ ಬಾರ ಈ ಪ್ರಾಯದ ಆದಿಕ ಪೂರ ಬಂಡದು ಸೌಂಡ್ ಎಲ್ಲೇ ಮಾಡಿ ಲಾಸ್ಟ್ಗೆ ಒಪ್ಪಿಯರು ಇನ್ನು ಭಾರಿ ಪೊರ್ಲದ ಕಾರ್ಯಕ್ರಮ ಒಂದುಂಡು ಎಂಗ್ಲ ಯಾನ್ ಮಂತ್ರ ಸೇವೆಗೆ ಎಂಕ್ ಸಾರ್ಥಕ ಅಂದಿನಿ ಆ ಒಂದುಂಡು ದೇವರಿರೇ ನನಾಥ ಆರೋಗ್ಯ ಕೊಡು ಈ ಸಂದರ್ಭ ಪಡೊಂದು ಇನ್ನಿತ ಒಂಜಿ ವಿಚಾರ ಸದನ್ನಾಗ ಈ ಪ್ರಶಸ್ತಿ ಭಾರಿ ಮಲ್ಲ ಪ್ರಶಸ್ತಿ ನನ್ನ ಈರೊಂಜಿ ಸಭಾಧ್ಯಕ್ಷರು ಅರೆಗೆ ಅರ್ಹತೆ ಪದ್ಮಶ್ರೀ ದಿಕ್ಕುನ ಚಿತ್ರ ಅರ್ಹತೆ ಅರೆಗುಂಡು ಆಯ್ತ ಬಗ್ಗೆ ಇರ್ನ ಗಮನ ಕೊಣೊಂದಿಲ್ಲೆ ಅವು ಇರ್ನ ಕೈಟುಂಡವು ನಾನು ಇಂಚಿ ನಾನು ಅಂಚನೆ ಇನ್ನಿತ ಸಮಾರಂಭದ ನೆಕ್ಕೆ ಹೋಗೊಂದು ಲೇಸಿಗೆ ಹೋಗೊಂದು ಇನ್ನಿತ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಇಂಗ್ಲ ಜನಪ್ರಿಯ ಶಾಸಕ ನಲ್ಲಿನ ಓಲು ಇಂಚಿನ ಒಲ ಇನ್ನಿ ನಮ್ಮ ಪ್ರೈಮ್ ಮಿನಿಸ್ಟರ್ ಬರ್ರಿ ಆನಲ್ಲ ಬಿಡು ಮಲ್ತೊಂದು ಬೈದೇರು ಅರೆಗೆ ಯಾನ್ ಎಂಗ್ಲ ಅಭಿನಂದನಾ ಸಮಿತಿ ಬರೋದು ಯಾನ ಹಾರ್ದಿಕವಾದ ಸ್ವಾಗತ ಮಲ್ತೊಂದು ಇನ್ನಿತ ಈ ಸಮಾರಂಭ ಮಾಡೋ ಅಭಿನಂದನಾ ಭಾಷೆ ನುಡಿ ಕೊರಡು ಬಣ್ಣದೆ ಎಂಗ್ಲೆಗೆ ಒಂದು ಗೊತ್ತೇನೆ ಎಂಗ್ಲ ಮಾಜಿ ಮುಖ್ಯಮಂತ್ರಿಗಳು ಎನ್ನ ಗುರುಕುಲ ಸೀತಾರಾಮ್ ಶೆಟ್ಟಿನ ಸಮಕಾಲೀನ ವಕೀಲರಾಯನ ಹಿರಿಯರಾಯನ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯರು ಅರಡಕ್ಕೆ ನಾಗ ಸದನಕ್ಕೆ ಖಂಡಿತ ಬರ್ಪೆ ಬಂದಿದ್ದು ಒತ್ತೊಂದಿರು ಅರೆಗ್ಲ ಎಂಗ್ಲ ಅಭಿನಂದನಾ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತ ಅಂತ ಬೊಕ್ಕೊಂಜಿ ಆತ್ಮೀಯರೇ ಎಂಗ್ಲ ಜನಪ್ರಿಯ ಸ್ಪೀಕರ್ ಕರ್ನಾಟಕದ ಸ್ಪೀಕರ್ ಕರ್ನಾಟಕ ವಿಧಾನಸಭಾದ ಎನ್ನ ಆತ್ಮೀಯರು ತುಂಬ ಎಂಗ್ಲ ಒಂಜೆ ಆಫೀಸ್ಗಿತ್ತು ಎನ್ನ ಗುರುಕುಲ ಸೀತಾರಾಮ್ ಶೆಟ್ಟರ್ನ ಎನ್ನ ಆತ್ಮೀಯರ ಎನ್ನ UT ಕಾದ್ರೆಲ್ಲ ಯಾನ ಅಭಿನಂದನಾ ಸಮಿತಿ ಪರವಾದ ಹಾರ್ದಿಕ ಸ್ವಾಗತ ಅಂತ
ಬೊಕ್ಕುಂಜೆಂಗ್ಲ ಆದ್ಮೇಲೆ ಮಂಗಳೂರು ಮಹಾನಗರ ಪಾಲಿಕೆದ ಮೇಯರ್ ಶ್ರೀ ಜಯನಂದ್ ಅಂಚನ್ ಅದೆಲ್ಲ ಎಂಗೆಲ್ಲ ಅಭಿನಂದನಾ ಸಮಿತಿ ಪರವಾದ ಹಾರ್ದಿಕ ಸ್ವಾಗತ ಮಾಡ್ತೀನಿ. ಮಸ್ತ್ ಪ್ರೀತಿದಾರು ಮಾಜಿ ಸಚಿವರು ಅಭಯ್ ಚಂದ್ರ ಜೈನರು ಅವರಿಗೆ ಹುಷಾರಿಜ್ಜಿ ಆಂಡಲ ಸದನ ನಮಿತ ಪ್ರೀತಿ ದೀದಿನ ಬೈದರು ಅರೆಗ್ಲ ಎಂಗ್ಲ ಅಭಿನಂದನಾ ಸಮಿತಿದ ಪರವಾದ ಹಾರ್ದಿಕ ಸ್ವಾಗತ ಮಾಡ್ತೀನಿ. ಬಂದ ಸದನ ಭಾರಿ ಪ್ರೀತಿದಾರು ಪಾದೆ ಅಜಿತ್ ಅನ್ನೆಂದು ಉದ್ಯಮಿ ಮುಂಬೈದಾರು ಆರು ಸದನ ಪ್ರೋಗ್ರಾಮ್ ಖಂಡಿತ ಹಿಂಗೆ ಬರೋಡು ಬಂಡದ ಇನ್ನು ಬೈದೇರು ಅರೆಗ್ಲ ಎಂಗ್ಲ ಅಭಿನಂದನಾ ಸಮಿತಿದ ಪರವಾದ ಹಾರ್ದಿಕವಾದ ಸ್ವಾಗತ ಮಾಡ್ತೀನಿ. ಎಂಗ್ಲ ಆತ್ಮೀಯರೇ ನಮ್ಮರೆ ಗುರುಕಿರಣ ಸಂಗೀತ ನಿರ್ದೇಶಕರೇ ಆರು ಕುವೆಂಪು ಯೂನಿವರ್ಸಿಟಿ ಎಂಗ್ಲ ಪ್ರಶಸ್ತಿ ದೇತನಗಲಾರು ಬೈದಿತ್ತೇರು ಅಲ್ಪ ಎಂಗ್ಲ ಸಾಧಾರಣ ಎಂಗ್ಲ ಬಿರೋಡು ಜನ ಅಲ್ಪ ಪ್ರೋಗ್ರಾಮ್ ಜಾಸ್ತಿ ಆರ್ನ ಬಿರೋಡು ಜನಗಳಿತ್ತೇರು ಗುರುಕಿರಣ್ಣ ಅರೆಗ್ಲ ಎಂಗ್ಲ ಅಭಿನಂದನಾ ಸಮಿತಿದ ಪರವಾದಿ ನನ್ನ ಹಾರ್ದಿಕವಾದ ಸ್ವಾಗತ. ಅಂಚನೆ ಎಂಗ್ಲ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ದ ಅಧ್ಯಕ್ಷರೇನ ಸುರೇಶ್ ಶೆಟ್ಟಿ ಗುರ್ಮೆ ಆರ್ಲ ಬಿಡುವಿದ ಮಸ್ತ್ ಬಿಸಿ ಇತ್ತನಲ್ಲ ಇನ್ನು ಬರ್ತದೆ ಈ ಕಾರ್ಯಕ್ರಮ ಬೈದೇರು ಅರೆಗ್ಲೆಂಗ್ಲ ಸಮಿತಿದ ಪರವಾದಿ ನನ್ನ ಹಾರ್ದಿಕವಾದ ಸ್ವಾಗತ ಮಾಡ್ತದೆ. ಮಾಧ್ಯಮ ಮಿತ್ರರು ಅಂಚನೆ ಕೆಲವೊಂದು ಸಂಘ ಸಂಸ್ಥೆಗಳ ಬತ್ತು ಅರೆಗೆ ಎಂಕ್ಲ ಸನ್ಮಾನ ಮಾಡ್ಕೊಂಡು ಅಂಚನೆ ಯಾರನ್ನ ಅಭಿಮಾನಿಗಳು ಪೂರ ಬತ್ತು ಸೇರಿದ್ರೆ ಅಕ್ಲೆ ಮಾತ್ರೆಗಳೇ ನಾನು ಹಾರ್ದಿಕವಾದ ಸ್ವಾಗತ ಮಾಡ್ತಂದುಲ್ಲೆ ಅವತ್ತೊಂದು ಎಂಗ್ಲ ಭಾರಿ ಪ್ರೀತಿದ ಮಾಜಿ ಮಂತ್ರಿಲಯನ ಸನ್ಮಾನ್ಯ ಶ್ರೀ ರಮನಾಥ್ ರೈಕಲ್ಲ ಬೈದೇರು ಸ್ಟೇಜಿಗೆ ಬರೋದಿಲ್ಲೇರು ಅರೆಲ್ಲ ಎಂಗ್ಲ ಶ್ರೀ ಡಾಕ್ಟರ್ ಸದಾನಂದ ಶೆಟ್ಟಿ ಅಭಿನಂದನಾ ಸಮಿತಿದ ಪರವಾದಿ ನನ್ನ ಹಾರ್ದಿಕ ಸ್ವಾಗತ ಬಂತಂದು ಎನ್ನ ರೆಡ್ ಪಾತ್ರೆ ಅನ್ನುತ್ತವೆ. ಥ್ಯಾಂಕ್ ಬಿ ರಮಾನಂದ ರೇಕ್ಲೆಗೆ ಪ್ರೀತಿದ ಸ್ವಾಗತ. ಜವಾಬ್ದಾರಿ ದತ್ತೊಂದ ಬೆರಿಕೆ ಸುರೇಶ್ ಅಣ್ಣೆ ಶಾಸಕರ್ಲಾಯರು ಇನ್ನಿತ ಈ ಸಮಾರಂಭಗೆ ಅಭಿನಂದನಾ ಸಮಿತಿದ ಗೌರವಾಧ್ಯಕ್ಷರಾಯಿನ ಪ್ರಕಾಶ್ ಅಣ್ಣನ ಗುರ್ಮೆ ಸುರೇಶ್ ಶೆಟ್ಟಿ ಶಾಲ್ ಪಾಡ್ದು ಪುರ್ಪ ಕೊಡ್ದು ಎದ್ಕೊಂಡ್ವೇರು. ಪೊಲಬುನು ಒಂಜಿ ಸಾಕ್ಷ್ಯ ಚಿತ್ರಡು ಕೊರೊಂದುಲ್ಲ ತುಲೆ ವೇದಿಕೆಡು ಎ ಸದಾನಂದ ಶೆಟ್ಟಿ ನಡತು ಬತ್ತಿನ ಸಾದಿ. ನಮ್ಮ ಸದಣ್ಣ ಡಾಕ್ಟರ್ ಎ ಸದಾನಂದ ಶೆಟ್ಟರ ಜೀವನ ಸಾಧನೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಧೀರ ಗಂಭೀರ ಮುಖಮುದ್ರೆ, ಆಜಾನುಬಾಹು, ತುಟಿಯಂಚಿನಲ್ಲಿ ಕಿರುನಗು, ಸುಪ್ರಸನ್ನ ನೋಟ, ಹಿತಮಿತ ಮಾತು, ಆಕರ್ಷಕ ಮೈಕಟ್ಟು, ಈ ಎಲ್ಲದರ ಮೂರ್ತ ರೂಪವಾದ ವ್ಯಕ್ತಿತ್ವ ಡಾಕ್ಟರ್ ಅತ್ತೂರು ಸದಾನಂದ ಶೆಟ್ಟಿ ಅವರದು. ಕ್ರೀಡೆ, ಸಮಾಜ ಸೇವೆ, ಹೋಟೆಲ್ ಉದ್ಯಮ, ದಾನ ಧರ್ಮ, ಶಿಕ್ಷಣ, ಸಂಘ ಸಂಸ್ಥೆಗಳ ನೇತೃತ್ವ ಹೀಗೆ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿರುವ ಸದಣ್ಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಶ್ರೇಷ್ಠ ಸಾಧಕರಲ್ಲೊಬ್ಬರು. ಆ ಕಾರಣದಿಂದಲೇ ಈ ಹಿಂದೆ ಲಭಿಸಿದ ಎಲ್ಲಾ ಮಾನ ಸಮ್ಮಾನಗಳಿಗೆ ತಿಲಕವಿಟ್ಟಂತೆ ಪ್ರತಿಷ್ಠಿತ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಉಪಾಧಿ ಸಹಜವಾಗಿಯೇ ಅವರಿಗೆ ಲಭಿಸಿದೆ. ಉಡುಪಿ ಅಜ್ಜರಕಾಡಿನಲ್ಲಿದ್ದ ಹಿರಿಯರ ಮನೆಯಲ್ಲಿ ಸೆಪ್ಟೆಂಬರ್ 20, 1941ರಲ್ಲಿ ಜನಿಸಿದ ಎ ಸದಾನಂದ ಶೆಟ್ಟಿ ಅವರ ತಂದೆ ದಿವಂಗತ ಅತ್ತೂರು ಬಾಬು ಶೆಟ್ಟರು. ತಾಯಿ ಪೆರಾರ ತಿದ್ಯ ಮುಂಡಬೆಟ್ಟು ಗುತ್ತು ದಿವಂಗತ ರಾಜೀವಿ ಶೆಟ್ಟಿ. ತಂದೆ ಉಡುಪಿ ಮತ್ತು ಬಂಟ್ವಾಳಗಳಲ್ಲಿ ತಹಸೀಲ್ದಾರರಾಗಿ ದಕ್ಷತೆಗೆ ಹೆಸರಾಗಿದ್ದರು. ಪ್ರೇಮಲತಾ, ರಕ್ತಕಾಂತಿ, ವಸಂತಿ ಹೀಗೆ 3 ಹೆಣ್ಣು, ಕೃಷ್ಣಾನಂದ, ಸದಾನಂದ, ಸುಧೀರ್ ಪ್ರಸಾದ್ 3 ಗಂಡು, ಒಟ್ಟು 6 ಮಕ್ಕಳ ತುಂಬಿದ ಸಂಸಾರವರದು. ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುವಲ್ಲಿ ಅವರ ತ್ಯಾಗ ಬಹಳ ದೊಡ್ಡದು.
ಬಾಲ್ಯದಿಂದಲೇ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಸದಾನಂದ ಶೆಟ್ಟರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದರು. ತನ್ನ 15ನೆಯ ವಯಸ್ಸಿನಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಶಕ್ತಿ ಕಲ್ಲು ಎತ್ತುವ ಮೂಲಕ ಸ್ನೇಹಿತರನ್ನು ಅಚ್ಚರಿಗೆ ನೂಕಿದ್ದರು. ಅಂದಿನ ಖ್ಯಾತ ನೃತ್ಯ ಗುರು ರಾಜನ್ ಅಯ್ಯರ್ ಅವರಿಂದ 6 ತಿಂಗಳ ಕಾಲ ಭರತನಾಟ್ಯ ಕಲಿತಿದ್ದರು. ಮಂಗಳೂರಿನ ಅಲೋಷಿಯಸ್ ಕಾಲೇಜ್ ಸೇರಿದಂತೆ ಹಲವು ಕಡೆ ನೃತ್ಯ ಪ್ರದರ್ಶನ ನೀಡಿದ್ದರು. 1966ರಿಂದ 2016ರವರೆಗೆ ಸತತ 50 ವರ್ಷಗಳ ಕಾಲ ಟೆನ್ನಿಸ್ ಆಟವನ್ನು ಒಂದು ದಿನವೂ ಬಿಡದಂತೆ ನಿರಂತರವಾಗಿ ಆಡುತ್ತಿದ್ದರು. ಕೈಗೆತ್ತಿಕೊಂಡ ಎಲ್ಲ ಕೆಲಸಗಳಲ್ಲೂ ಶ್ರದ್ಧೆ, ದಕ್ಷತೆ ಮತ್ತು ಪ್ರಾಮಾಣಿಕತೆ ಸದಣ್ಣನ ದೊಡ್ಡ ಗುಣ. 1966ರಿಂದ 68ರವರೆಗೆ 3 ವರ್ಷ ಫೀಲ್ಡ್ ಆಫೀಸರ್ ವೆಂಕಪ್ಪ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ LIC ಏಜೆಂಟ್ ಆಗಿದ್ದ ಶೆಟ್ಟರು ನಂಬರ್ 1 ಎನಿಸಿದರು. ಮುಂದೆ ಜೀವನ್ ಜ್ಯೋತಿ ಟೈರ್ಸ್ನಲ್ಲಿ ಪಾಲುದಾರಿಕೆ ಪಡೆದು ಉದ್ಯಮ ಕ್ಷೇತ್ರಕ್ಕೆ ಧುಮುಕಿದರು. 1971ರಲ್ಲಿ ಕ್ವಾಲಿಟಿ ಟೈರ್ಸ್, ರಿಟ್ರೇಡಿಂಗ್ ಟೈರ್ ಏಜೆನ್ಸೀಸ್, ನ್ಯೂ ಟೈರ್ ಏಜೆನ್ಸೀಸ್, TVS ಟೈರ್ ಏಜೆನ್ಸೀಸ್ ಮುಂತಾದ ಉದ್ಯಮಗಳು ಅವರ ಕೈ ಹಿಡಿದವು. ಅದಾದ ಬಳಿಕ ಅವರ ಅದೃಷ್ಟದ ಬಾಗಿಲು ತೆರೆಯಿತು. ಮಂಗಳೂರಿನ ಹೃದಯ ಭಾಗವಾದ ಬಲ್ಮಠ ರಸ್ತೆಯಲ್ಲಿ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಗೆಲುವಿನ ಮೆಟ್ಟಲುಗಳನ್ನು ಏರುತ್ತಾ ನಡೆದರು. ಧನಸಂಪತ್ತು, ಜನಸಂಪತ್ತು ಎರಡನ್ನೂ ಗಳಿಸುತ್ತಾ ಜೊತೆಯಲ್ಲಿ ತನ್ನ ಸರಳ ಸಜ್ಜನಿಕೆ, ದಾನಶೀಲತೆಯನ್ನು ಬೆಳೆಸಿಕೊಂಡರು. ಈ ಎಲ್ಲದಕ್ಕೂ ದೊಡ್ಡ ಶಕ್ತಿಯಾಗಿ ಅವರ ಬೆನ್ನ ಹಿಂದೆ ನಿಂತವರು ಅವರ ಸಹಧರ್ಮಿಣಿ ಮೂಲ್ಕಿ ಪಾದೆಮನೆ ಮೈನಾ ಶೆಟ್ಟಿಯವರು. ಅವರದು ಹಿರಿಯರೇ ನಿರ್ಧರಿಸಿದ್ದ ಅರೇಂಜ್ಡ್ ಮ್ಯಾರೇಜ್. 1969 ಡಿಸೆಂಬರ್ 3ರಂದು ಮಂಗಳೂರು ಪುರಭವನದಲ್ಲಿ ಮೈನಕ್ಕನ ಪುಷ್ಪ ಮಾಲಿಕೆಗೆ ಕೊರಳೊಡ್ಡಿದವರು ನಮ್ಮ ಸದಣ್ಣ. ತನ್ನ ಎಲ್ಲ ಯಶಸ್ಸಿನ ಹಿಂದೆ ಆಕೆಯ ಕೊಡುಗೆ ಇದೆ ಎಂಬುದನ್ನು ಅವರು ಸದಾ ಸ್ಮರಿಸುತ್ತಾರೆ. ಮೈನಾ ಎಸ್ ಶೆಟ್ಟಿಯವರು ಈಗ ನಮ್ಮೊಂದಿಗಿಲ್ಲ. ಇಬ್ಬರು ಗಂಡು ಮಕ್ಕಳು ನಿಧೀಶ್ ಮತ್ತು ನಿಕ್ಷೇಪ್ ಸದಾನಂದ ಶೆಟ್ಟರಿಗೆ ಆಸರೆಯಾಗಿದ್ದಾರೆ. ಪ್ರಿಯಾಂಕಾ ಮತ್ತು ಶುಭದಾ ಸೊಸೆಯಂದಿರಾಗಿ ಅವರ ಮನೆ ತುಂಬಿದ್ದಾರೆ. ಕೊಡಿಯಾಲಬೈಲ್ನ ಸಂಪತ್ ಸದನದಲ್ಲಿ ಅವರದು ಸಂತೃಪ್ತ ಸಂಸಾರ. 50 ವರ್ಷಗಳ ಹಿಂದೆ ಶೆಟ್ಟರು ಕ್ವಾಲಿಟಿ ಹೋಟೆಲ್ ಅನ್ನು ಸ್ಥಾಪಿಸಿದರು. ಕ್ಯಾಟರಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ವಿಭಿನ್ನ ಸ್ತರದಲ್ಲಿ ಕ್ವಾಲಿಟಿ ಕ್ಯಾಟರರ್ಸ್ ಮಿಂಚಲು ತೊಡಗಿತು. 1995ರಲ್ಲಿ ಬೆಂಗಳೂರು ಮತ್ತು 2002ರಲ್ಲಿ ಮಂಗಳೂರಿನಲ್ಲಿ ನಡೆದ ವಿಶ್ವ ಬಂಟರ ಸಮ್ಮೇಳನಗಳಲ್ಲಿ ಲಕ್ಷಾಂತರ ಮಂದಿಗೆ ಊಟೋಪಚಾರ ನೀಡಿದ್ದು ಒಂದು ಐತಿಹಾಸಿಕ ಸಾಧನೆ. ಆಗೆಲ್ಲ ಅದರ ನೇತೃತ್ವ ವಹಿಸಿದವರು ಮೈನಾ ಎಸ್ ಶೆಟ್ಟಿಯವರೇ. ಮುಂದೆ ಕ್ವಾಲಿಟಿ ಹೋಟೆಲ್ ವಿಸ್ತಾರಗೊಂಡಿತು. ಕುಡ್ಲ ರೆಸ್ಟೋರೆಂಟ್ ಸ್ಥಾಪನೆಯಾಯಿತು. ದೇರೆಬೈಲ್ ಮತ್ತು ಉರುವ ಮಾರ್ಕೆಟ್ಗಳಲ್ಲಿ ಕುಡ್ಲ ಹೋಟೆಲ್ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಹೋಟೆಲ್ ಉದ್ಯಮದ ಜೊತೆಗೆ 1992ರಲ್ಲಿ ಸದಣ್ಣ ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸಿದರು. ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಮೂಲಕ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜನ್ನು ಬಾಡಿಗೆ ಕಟ್ಟಡದಲ್ಲಿ ಆರಂಭಿಸಿದರು. ಬಳಿಕ ನಾನಾ ಕೋರ್ಸುಗಳು ಸೇರ್ಪಡೆಗೊಂಡವು. 1997ರಲ್ಲಿ ಬಲ್ಲಾಳ್ ಬಾಗ್ನಲ್ಲಿ ಮೈನಾ ಟವರ್ ಎಂಬ ಸ್ವಂತ ಕಟ್ಟಡಕ್ಕೆ ಅದು ಸ್ಥಳಾಂತರಗೊಂಡಿತು. 2006ರಲ್ಲಿ ಕೆಂಜಾರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಶ್ರೀದೇವಿ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪನೆಯಾಯಿತು. ವಾಮಂಜೂರು ಬೆಟ್ಟದ ಮೇಲೂ ಮತ್ತೊಂದು ಕಾಲೇಜಿದೆ. ಎಂಜಿನಿಯರಿಂಗ್, ಬಿಸಿನೆಸ್ ಮ್ಯಾನೇಜ್ಮೆಂಟ್, ನರ್ಸಿಂಗ್, ಸೋಷಿಯಲ್ ವರ್ಕ್, ಫಿಸಿಯೋಥೆರಪಿ ಹೀಗೆ ಹಲವು ಬಗೆಯ ವಿದ್ಯಾಸಂಸ್ಥೆಗಳ ಜಾಲವೇ ಇಂದು ತಲೆ ಎತ್ತಿ ನಿಂತಿವೆ. 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿಯುತ್ತಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ, ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ ಹೀಗೆ 3 ವಿಶ್ವವಿದ್ಯಾನಿಲಯಗಳಲ್ಲಿ ನೋಂದಾಯಿಸಿಕೊಂಡಿರುವ ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಸದಣ್ಣ. ಮಂಗಳೂರಿನ ಟಾಗೂರ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಅವರ ಸಮಾಜಮುಖಿ ಚಿಂತನೆಗಳು ಎಲ್ಲರಿಗೂ ಅಚ್ಚುಮೆಚ್ಚು. ಸದಾನಂದ ಶೆಟ್ಟರದು ಅಪ್ಪಟ ಜಾತ್ಯತೀತ ಮನೋಧರ್ಮ. ಆದರೆ ತಾನು ಹುಟ್ಟಿ ಬೆಳೆದ ಬಂಟ ಸಮಾಜದ ಕುರಿತು ತುಂಬ ಅಭಿಮಾನ.
ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾಗಿ ಅವರು ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ. 2002ನೇ ಇಸವಿ ಅವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಕೂಳೂರು ಮೈದಾನದಲ್ಲಿ ಜರುಗಿದ ವರ್ಲ್ಡ್ ಬಂಟ್ಸ್ ಕನ್ವೆನ್ಷನ್ ಜಾಗತಿಕ ಬಂಟ ಮಹಾಸಮ್ಮೇಳನ ಜಗದಗಲ ಪಸರಿಸಿದ ಬಂಟ ಸಂಘಟನೆಗಳನ್ನು ಒಂದೇ ಸೂರಿನಡಿ ತಂದು ಮೇಳೈಸಿದೆ. ಇದೊಂದು ಚಾರಿತ್ರಿಕ ಘಟನೆ. ಸಭಾಂಗಣ ವ್ಯವಸ್ಥೆ, ವೇದಿಕೆಯ ಕಾರ್ಯಕ್ರಮಗಳು, ಧಾರಾ ಮೆರುಗು, ಊಟೋಪಚಾರ, ಸಾಂಸ್ಕೃತಿಕ ಕಲಾಪ ಎಲ್ಲವೂ ಅವಿಸ್ಮರಣೀಯವಾಗಿ ನಡೆಯಿತು. ವಿಶೇಷವೆಂದರೆ ತಾನು ಅಧ್ಯಕ್ಷನಾಗಿರುವ ಮಾತೃ ಸಂಘದಿಂದ 1 ರೂಪಾಯಿಯನ್ನೂ ಖರ್ಚು ಮಾಡದೆ ಸಂಗ್ರಹಿತ ಹಣದಲ್ಲಿ 26 ಲಕ್ಷ ರೂಪಾಯಿಯನ್ನು ಉಳಿಸಿ ಮಾತೃ ಸಂಘದ ಹೆಸರಿನಲ್ಲಿ ವಿದ್ಯಾಭ್ಯಾಸಕ್ಕೆ ವ್ಯಯಿಸುವುದಕ್ಕಾಗಿಯೇ ನಿರಕು ಠೇವಣಿ ಇರಿಸಿದರು. ತನ್ನ ಅಧ್ಯಕ್ಷಾವಧಿ ಮುಗಿದಾಗ ಗೌರವಯುತವಾಗಿ ಹೊರಬಂದು ತಮ್ಮ ಸೇವೆಯನ್ನು ಜಾತ್ಯತೀತವಾಗಿ ಮುಂದುವರಿಸುವ ಉದ್ದೇಶದಿಂದ 2015 ಫೆಬ್ರವರಿ 7ರಂದು ಇಂಟರ್ನ್ಯಾಷನಲ್ ಬಂಟ್ಸ್ ವೆಲ್ಫೇರ್ ಟ್ರಸ್ಟ್ ಅನ್ನು ಸ್ಥಾಪಿಸಿದರು. ಆಗ ನಡೆದುದೇ ಬಂಟಸಿರಿ ಕಲಾವೈಭವ. ಟ್ರಸ್ಟ್ ವತಿಯಿಂದ ಶೈಕ್ಷಣಿಕ ತರಬೇತಿ, ಪರೀಕ್ಷಾಪೂರ್ವ ಕಾರ್ಯಾಗಾರ, ಪ್ರೋ ಕಬಡ್ಡಿ, ಸಾಧಕರ ಸನ್ಮಾನ, 100 ಬಂಟ ಹಾಗೂ ಇತರ ಸಮಾಜದ ಸಂತ್ರಸ್ತರಿಗೆ ಶಿಕ್ಷಣ, ವೈದ್ಯಕೀಯ, ಗೃಹ ನಿರ್ಮಾಣ, ವಿವಾಹ, ಉದ್ಯೋಗ ಇತ್ಯಾದಿಗಳಿಗೆ ಆರ್ಥಿಕ ನೆರವು ನೀಡಲಾಗಿದೆ. ಟ್ರಸ್ಟ್ನ ದ್ವಿತೀಯ ವರ್ಷದ ಸಂಭ್ರಮ ರಾಷ್ಟ್ರೀಯ ಬಂಟ ಮಹಾಸಮ್ಮೇಳನ 2016 ಫೆಬ್ರವರಿ 6 ಮತ್ತು 7ರಂದು ಡಾಕ್ಟರ್ ಡಿ.ಕೆ. ಚೌಟರ ಅಧ್ಯಕ್ಷತೆಯಲ್ಲಿ ಮಂಗಳೂರು ಪುರಭವನದಲ್ಲಿ ಜರುಗಿತು. ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸಮಾವೇಶವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಮುಖವಾಣಿಯಾಗಿ ಸಮುದಾಯದ ಸತ್ಚಿಂತನೆಗಳ ಸುಂದರ ಅಭಿವ್ಯಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ಸದಾಶಯ ಹೊಸ ತ್ರೈಮಾಸಿಕ ಪ್ರಕಟವಾಯಿತು. ಡಾಕ್ಟರ್ ಎನ್ ವಿನಯ್ ಹೆಗಡೆ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಇದಲ್ಲದೆ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಡೆಯುವ ಮರೆಯಲದ ಮಿಲನ, ಗ್ರಾಮೀಣ ಆಟೋಟ ಮತ್ತು ಸಾಂಸ್ಕೃತಿಕ ವೈವಿಧ್ಯಗಳಿಗೆ ಸದಾನಂದ ಶೆಟ್ಟರೇ ಪ್ರೇರಕರು. ಕ್ರೀಡಾ ಕ್ಷೇತ್ರಕ್ಕೆ ಸದಣ್ಣನ ಕೊಡುಗೆ ಅನನ್ಯವಾದುದು. ಕಬಡ್ಡಿ, ಶಟಲ್ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಕುಸ್ತಿ, ಕಂಬಳ, ದೇಹದಾರ್ಢ್ಯ, ಪವರ್ ಲಿಫ್ಟಿಂಗ್, ಹ್ಯಾಂಡ್ಬಾಲ್, ವೇಟ್ ಲಿಫ್ಟಿಂಗ್, ಕ್ರಿಕೆಟ್, ಟೆನ್ನಿಸ್, ಸ್ಕೇಟಿಂಗ್ ಹಾಗೂ ಅಥ್ಲೆಟಿಕ್ಸ್ ಮುಂತಾದ ಸಂಘಟನೆಗಳ ಅಧ್ಯಕ್ಷರಾಗಿ ಅಥವಾ ಪೋಷಕರಾಗಿ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧಾಕೂಟಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಮಂಗಳ ಅಥ್ಲೆಟಿಕ್ಸ್, ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್, ರಾಮಕೃಷ್ಣ ಟೆನ್ನಿಸ್ ಕ್ಲಬ್, ಕದ್ರಿ ಜಿಮ್ಖಾನಾ ಹಾಗೂ ರೈಡರ್ಸ್ ಕ್ಲಬ್ ಇವುಗಳ ಅಧ್ಯಕ್ಷರಾಗಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರು. ವರ್ಷಂಪ್ರತಿ ಆಗಸ್ಟ್ 15ರಂದು ಮಂಗಳೂರಿನ ನೆಹರು ಮೈದಾನಿನಲ್ಲಿ ಇಂಡಿಪೆಂಡೆನ್ಸ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಅವರ ನೇತೃತ್ವದಲ್ಲೇ ನಡೆಯುತ್ತದೆ. 1988ರಲ್ಲಿ ಬ್ಯಾಂಕಾಕ್ನ ಏಷ್ಯನ್ ಗೇಮ್ಸ್ನಲ್ಲಿ ಕ್ರೀಡಾ ತಾಂತ್ರಿಕ ಸಲಹೆಗಾರರಾಗಿ ಸದಣ್ಣ ಸರಕಾರದಿಂದ ನೇಮಕಗೊಂಡಿದ್ದರು. 2002ರ ಸಿಡ್ನಿ ಒಲಿಂಪಿಕ್ಸ್ ಹಾಗೂ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ವೀಕ್ಷಕರಾಗಿಯೂ ಭಾಗವಹಿಸಿದ್ದರು. ಸದಾನಂದ ಶೆಟ್ಟರ ಬಹುಮುಖಿ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ. ವಂದನಾ ಪ್ರಶಸ್ತಿ 2005, ಬಿಸಿನೆಸ್ ಎಕ್ಸಲೆನ್ಸಿ ಅವಾರ್ಡ್ 2006, ಆರ್ಯಭಟ ಪ್ರಶಸ್ತಿ 2008, ಮದರ್ ತೆರೆಸಾ ಎಕ್ಸಲೆನ್ಸಿ ಅವಾರ್ಡ್ 2008, ಭಾರತ್ ಗೌರವ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿ 2010, ಬಸವಜ್ಯೋತಿ ರಾಷ್ಟ್ರೀಯ ಪುರಸ್ಕಾರ 2010, ಕರ್ನಾಟಕ ಜ್ಯೋತಿ ರಾಷ್ಟ್ರೀಯ ಪ್ರಶಸ್ತಿ 2013, ನಮ್ಮ ತುಳುವೆರು ಪ್ರಶಸ್ತಿ 2013, ಮದ್ರಾಸ್ ರಾಜ್ಯಪಾಲರಿಂದ ನೆಲ್ಸನ್ ಮಂಡೇಲಾ ಎಕ್ಸಲೆನ್ಸಿ ಅವಾರ್ಡ್ 2014, ಕರ್ನಾಟಕ ರಾಜ್ಯಪಾಲರಿಂದ ಕರ್ನಾಟಕ ಒಲಿಂಪಿಕ್ಸ್ ಅವಾರ್ಡ್ 2015, ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರ 2016, ಮೂಲ್ಕಿ ಸುಂದರರಾಮ ಶೆಟ್ಟಿ ಪ್ರಶಸ್ತಿ 2023, ಕ್ರೀಡಾ ರತ್ನ ಪ್ರಶಸ್ತಿ, ಹೀಗೆ ಹಲವು ಮಹತ್ವದ ಮಾನ ಸಮ್ಮಾನಗಳಿಗೆ ಅವರು ಪಾತ್ರರಾಗಿದ್ದಾರೆ. 2017ರಲ್ಲಿ ಅವರ 75ನೇ ಹುಟ್ಟುಹಬ್ಬ ಸಂಭ್ರಮವನ್ನು ಡಾಕ್ಟರ್ ಎಂ ಮೋಹನ ಆಳ್ವ ಅವರ ನೇತೃತ್ವದಲ್ಲಿ ಸದಾಭಿವಂದನೆ ಹೆಸರಿನಿಂದ ಮೂಡಬಿದಿರೆಯಲ್ಲಿ ಅತ್ಯಂತ ಹೃದಯಸ್ಪರ್ಶಿಯಾಗಿ ಆಚರಿಸಲಾಗಿದೆ. ಇದೀಗ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯವು ಅವರಿಗೆ ಅತ್ಯುನ್ನತ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ. ವಿಶ್ವವಿದ್ಯಾಲಯದ 33ನೇ ಘಟಿಕೋತ್ಸವದಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ಮಾನ್ಯ ಥಾವರ್ ಚಂದ್ ಗೆಹ್ಲೋಟ್ ಅವರು ಎ ಸದಾನಂದ ಶೆಟ್ಟರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದ್ದಾರೆ. ದೇಹ ದಣಿದರೂ ಮನಸ್ಸು ದಣಿಯದ ಡಾಕ್ಟರ್ ಎ ಸದಾನಂದ ಶೆಟ್ಟರು ಓರ್ವ ಶ್ರೇಷ್ಠ ಮಾನವತಾವಾದಿ.
ಸದಾ ಸತ್ಕಾರ್ಯಗಳಿಗಾಗಿ ತೆರೆದುಕೊಳ್ಳುವ ಅವರ ಔದಾರ್ಯ ಮತ್ತು ನೇರ ನಡೆನುಡಿ ನಮ್ಮ ಯುವಜನಾಂಗಕ್ಕೆ ಮಾದರಿ. ಅವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳಾಗಲಿ. ನಮ್ಮ ಸದಣ್ಣ ನೂರ್ಕಾಲ ಬಾಳಲಿ, ಸದಾ ಸರ್ವದ ಸಮಾಜಕ್ಕೆ ಸ್ಫೂರ್ತಿಯಾಗಿರಲಿ. ಸಾಹಿತ್ಯ ಮತ್ತು ನಿರೂಪಣೆ ಭಾಸ್ಕರ ರೈ, ಕುಕ್ಕುವಳ್ಳಿ. ಇದು ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರ ಸಾಧನೆಯ ಹೆಜ್ಜೆ ಗುರುತುಗಳು. ರಾಜಕೀಯ ಬೇಡ ಅಂತ ಇದ್ದಂತಹ ಸಂದರ್ಭದಲ್ಲಿ ಎರಡನ್ನೂ ಸಮನ್ವಯಗೊಳಿಸಿ ನಮ್ಮ ಸಮಾಜದಲ್ಲಿ ಒಬ್ಬ ಆದರ್ಶಮಯ ವ್ಯಕ್ತಿತ್ವವನ್ನ ತೋರಿಸಿದಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಬಹುಶಃ ಇವತ್ತು ಸದಾನಂದನ ಮೇಲೆ ಇಟ್ಟಿರತಕ್ಕಂಥ ಅವ್ಯಾಜವಾದ ಅಂತಃಕರಣ ಅವರನ್ನು ಇಲ್ಲಿವರೆಗೆ ಕರೆಸಿಕೊಂಡು ಬಂದಿದೆ. ನಮ್ಮೆಲ್ಲರ ಕೋರಿಕೆಗೆ ಒಡಂಬಟ್ಟು ಇವತ್ತು 4 ಅಭಿನಂದನಾ ಮಾತುಗಳನ್ನು ಸದಣ್ಣನ ಬಗ್ಗೆ ಆಡುವುದಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಮಾತುಗಳು ನಮಗೆಲ್ಲ ಪ್ರೇರಣಾದಾಯಕವಾಗುವಂಥದ್ದು ಮಾತ್ರ ಅಲ್ಲ, ನಮ್ಮ ಒತ್ತಾಯಕ್ಕೆ ಕಟ್ಟು ಬಿದ್ದಂತಹ ಸದಣ್ಣನ ಈ ಅಭಿನಂದನೆಗೆ ಅದೊಂದು ಹೆಚ್ಚಿನ ಒಂದು ಉತ್ಸಾಹವನ್ನು ಕೂಡ ನೀಡುತ್ತದೆ. ಇದು ನನ್ನ ಸೌಭಾಗ್ಯ. ನನ್ನ ಮತ್ತು ಜನಮನದ ಒಬ್ಬ ಧ್ರುವ ನಕ್ಷತ್ರವಾಗಿ ಮಿಂಚಿರತಕ್ಕಂಥ ಡಾಕ್ಟರ್ ರತ್ನಾವರ್ ಸದಾನಂದ ಶೆಟ್ಟಿಯವರಿಗೆ ಪೌರ ಸನ್ಮಾನ ಮಾಡತಕ್ಕಂಥ ಈ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸತಕ್ಕಂಥ ಅವಕಾಶವನ್ನು ಕೊಟ್ಟಂಥ ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರ ಈ ಪೌರ ಸನ್ಮಾನದ ಎಲ್ಲ ಸ್ವಾಗತ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ವೇದಿಕೆಯ ಮೇಲೆ ವಿಜೃಂಭಿಸುತ್ತಿರುವ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ನಮ್ಮ ಕಟೀಲು ನಳಿನ್ ಶೆಟ್ಟಿಯವರೇ, ಈ ಒಂದು ಪೌರ ಸನ್ಮಾನದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ರವೀಂದ್ರನಾಥ್ ರೈ ಅವರೇ, ಗೌರವಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಕೆ ಪ್ರಕಾಶ್ ಶೆಟ್ಟಿಯವರೇ, ನಮ್ಮ ಕಾಪು ಕ್ಷೇತ್ರದ ಶಾಸಕರು ಆತ್ಮೀಯರು ಆದಂಥ ಸುರೇಶ್ ಶೆಟ್ಟಿ ಗುರ್ಮೆಯವರೇ, ವೇದಿಕೆ ಮೇಲಿರುವ ಮಾಜಿ ಸಚಿವರು ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ರಮಾನಾಥ್ ರೈ ಅವರೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಪತಿಗಳು ಆದಂಥ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರೇ, ಮಂಗಳೂರು ನಗರದ ಮೇಯರ್ ಆದಂಥ ಮಾನ್ಯ ಶ್ರೀ ಜಯಾನಂದ ಅಂಚನ್ ಅವರೇ, ನಮ್ಮ ಮಾಜಿ ಸಚಿವರಾದಂಥ ಶ್ರೀ ಕೆ ಅಭಯಚಂದ್ರ ಜೈನ್ ಅವರೇ, ಶ್ರೀ ಪಾದೆ ಅಜಿತ್ ರೈ ಅವರೇ, ಜನಪ್ರಿಯ ನಮ್ಮ ಅತ್ಯಂತ ಹಿನ್ನೆಲೆ ಗಾಯಕರು ಆದಂಥ ಮಾನ್ಯ ಶ್ರೀ ಗುರುಕಿರಣ್ ಅವರೇ, ನಮ್ಮ ಸದಾನಂದ ಶೆಟ್ಟಿಯವರ ಕುಟುಂಬದ ಎಲ್ಲ ಸದಸ್ಯರೇ, ಅವರ ಅಭಿಮಾನಿ ಮಿತ್ರರೇ, ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಸದಾನಂದ ಶೆಟ್ಟಿಯವರ ಅಭಿಮಾನಿ ವರ್ಗದ ಎಲ್ಲ ಸನ್ಮಾನ್ಯ ಸದಸ್ಯರೇ, ಪತ್ರಿಕಾ ಪ್ರತಿನಿಧಿಯ ಎಲ್ಲ ಸನ್ಮಾನ್ಯ ಮಿತ್ರರೇ, ಇದು ನನ್ನ ಸೌಭಾಗ್ಯ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಒಬ್ಬ ಉದ್ಯಮಿಯಾಗಿ, ಶಿಕ್ಷಣ ಪ್ರೇಮಿಯಾಗಿ, ಕ್ರೀಡಾ ಪೋಷಕರಾಗಿ ಯಶಸ್ವಿಯಾಗಿದ್ದಲ್ಲದೆ ಸಾವಿರಾರು ಮಂದಿಗೆ ಉದ್ಯೋಗ ಒದಗಿಸಿಕೊಡುವ ಮೂಲಕ ಸಾವಿರಾರು ಜನರ ಬದುಕಿಗೆ ನೆರಳಾದವರು
ಹತ್ತೂರು ಸದಾನಂದ ಶೆಟ್ಟಿಯವರು. ಅವರು ಕೊಟ್ಟಂಥ ಕ್ರೀಡಾ ಕ್ಷೇತ್ರಕ್ಕೆ ಪ್ರೋತ್ಸಾಹ, ಸಾಧನೆ, ಅವಿರತ ಚಟುವಟಿಕೆಗಳಿಂದ ಸಮಾಜದ ಗಮನ ಸೆಳೆದಿದ್ದಾರೆ. ಅದನ್ನು ಗಮನಿಸಿಯೇ ಅವರು ಈಗಾಗಲೇ ನಮ್ಮ ರವೀಂದ್ರನಾಥ್ ರೈ ಅವರು ಹೇಳಿದರು, ಮಂಗಳೂರು ವಿಶ್ವವಿದ್ಯಾಲಯ ಕೊಡಬೇಕಾದ್ದು ಆ ಭಾಗ್ಯ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಾರದೆ ಇವತ್ತು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ 33ನೇ ಘಟಿಕೋತ್ಸವದಲ್ಲಿ ನಮ್ಮ ರಾಜ್ಯಪಾಲರಿಂದ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ ಶ್ರೀ ಸದಾನಂದ ಶೆಟ್ಟಿ ಅವರಿಗೆ ಮೊದಲಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸದಾನಂದ ಶೆಟ್ಟಿ ಅವರು ಹುಟ್ಟಿದ್ದು ಉಡುಪಿಯಲ್ಲಿ, ಅದು ನಮ್ಮ ಕಾರ್ಕಳದ ನಮ್ಮ ಹತ್ತೂರಿನಲ್ಲಿ ಅವರ ತಂದೆ ಇದ್ದರು. ಆದರೆ ನನಗೆ ಸುಮಾರು 55 ದಶಕದಿಂದ ಭಾಳ ನಿಕಟ ಪರಿಚಯ ಇದೆ. ನನ್ನ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥ ಶ್ರೀಮತಿ ಪ್ರೇಮಲತಾ ಶೆಟ್ಟಿಯವರ ಸಹೋದರಾಗಿದ್ದಾರೆ. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರಷ್ಟೇ ಪಾರದರ್ಶಕವಾಗಿ ಬೆಂಗಳೂರಿಗೆ, ಮಂಗಳೂರಿಗೆ ಎಲ್ಲ ಕಡೆ ಕೂಡ ಪ್ರಯಾಣ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರಾದಂಥವರ ಶ್ರೀಮತಿ ಧರ್ಮಪತ್ನಿಯವರು ಮೈನಾ ಶೆಟ್ಟಿಯವರನ್ನು ಕೂಡ ಇವತ್ತು ನಾವು ನೆನಪಿಟ್ಬೇಕು. ಅವರ ಬದಿಯಲ್ಲೇ ಅವರು ಕೂತ್ಕೊಂಡಿದ್ದಾರೆ ಅಂತೇಳಿ ನನಗೆ ಭಾವನೆ ಆಗ್ತಾ ಇದೆ. ಅಂತಹ ಸ್ಫೂರ್ತಿಯನ್ನು ಹೊಂದಿದಂಥ, ಮಡದಿಯನ್ನು ಪಡೆದಂಥ ಒಂದು ಭಾಗ್ಯ ಡಾಕ್ಟರ್ ಸದಾನಂದ ಶೆಟ್ಟಿಯವರಿಗೆ ದೊರಕಿದೆ ಅಂತೇಳಿದರೆ ಅತಿಶಯೋಕ್ತಿ ಆಗಲಿಕ್ಕೆ ಇಲ್ಲ. ಅವರು ಇಲ್ಲಿ ಇರಬೇಕಿತ್ತು ಇವತ್ತು, ಆದರೆ ಇತ್ತೀಚೆಗೆ ದಿವಂಗತರಾದರು. ಸದಾನಂದ ಶೆಟ್ಟಿಯವರು ಅವರಿಗೆ ಯಶಸ್ಸು ಅದು ಸುಲಭವಾಗಿ ದೊರಕಲಿಲ್ಲ. ಅವರ ಪರಿಶ್ರಮ, ಪ್ರಾಮಾಣಿಕತೆಯಿಂದ ಅವರು ಎಲ್ಲವನ್ನು ಸಾಧನೆ ಮಾಡಿದ್ದಾರೆ. ಅದು ಸುಲಭವಾಗಿ ಯಾವುದೂ ಅವರಿಗೆ ಬರಲಿಲ್ಲ. ಶ್ರೀದೇವಿ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪಿಸಿದರು. ಸಹಸ್ರಾರು ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ಕೊಡತಕ್ಕಂಥ ಒಂದು ಸೌಭಾಗ್ಯವನ್ನು ಕೂಡ ಅವರು ಪಡೆದಿದ್ದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿವಿಧ ಕ್ಷೇತ್ರದಲ್ಲಿ ಅವರು ಕೈಯಾಡಿಸಿದ್ದಾರೆ. ಅದು ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ಇರ್ಬೋದು, ಫ್ಯಾಷನ್ ಟೆಕ್ನಾಲಜಿ ಡಿಸೈನಿಂಗ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ನರ್ಸಿಂಗ್, BSc, ಜನರಲ್ ನರ್ಸಿಂಗ್, MSW, ಫಿಸಿಯೋಥೆರಪಿ, ಹೀಗೆ ಅಂತಹ ಸಂಸ್ಥೆಗಳನ್ನು ಕಟ್ಟಿ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರು ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡಿ ಈ ಜಿಲ್ಲೆಯ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಕೂಡ ಒಬ್ಬ ದಿಗ್ಗಜರಾಗಿ ಇಲ್ಲಿ ಕೆಲಸ ಮಾಡಿದರು. ಅದನ್ನು ನಾವೆಲ್ಲ ಕಂಡಿದ್ದೇವೆ. ಚಿಕ್ಕಂದಿನಲ್ಲಿ ಕ್ರೀಡೆ ಆಟೋಟಗಳಲ್ಲಿ ವಿಶೇಷವಾಗಿ ಭಾಗವಹಿಸಿದರು ಮತ್ತು ಅನೇಕ ಒಳ್ಳೆಯ ಕೊಡುಗೆಯನ್ನು ಕೂಡ ನೀಡಿದರು. 1995 ಇಂಡಿಯನ್ ಸ್ಯಾಟಲೈಟ್ ಟೆನ್ನಿಸ್ ಟೀಮ್ ಟೂರ್ನಮೆಂಟನ್ನು ಅವರೇ ಆಯೋಜಿಸಿದ್ದು, ಅದರಲ್ಲಿ 90% ದೇಶ ವಿದೇಶಗಳ ಕ್ರೀಡಾಳುಗಳು ಕೂಡ ಭಾಗವಹಿಸಿದ್ದು ವಿಶೇಷ. 97ರಲ್ಲಿ ಆಲ್ ಇಂಡಿಯಾ ಮಹಿಳಾ ಕ್ರಿಕೆಟ್ ಪಂದ್ಯ ಆಯೋಜಿಸಿದ್ದು, 93ರಲ್ಲಿ ಸೇ ನೋ ಟು ಡ್ರಗ್ಸ್ ಆ ಒಂದು ರನ್ನನ್ನು ವಿಶೇಷವಾಗಿ ಆಯೋಜನೆ ಮಾಡಿದಾಗ ಸಹಸ್ರಾರು ಮಂದಿ ಅದರಲ್ಲಿ ಪಾಲ್ಗೊಂಡಿದ್ದರು. ಸ್ಪೋರ್ಟ್ಸ್ ಅಸೋಸಿಯೇಷನ್ಸ್, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಬಹುಶಃ ಅವರು ಕ್ರೀಡಾ ಕ್ಷೇತ್ರದ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಭಾಗವಹಿಸಿ ಪ್ರೋತ್ಸಾಹಿಸಿದ್ದಾರೆ. ಅವರ ಕ್ರೀಡೆಗೆ ನೀಡಿದಂಥ ಪ್ರೋತ್ಸಾಹಕ್ಕೆ ರಾಜ್ಯ ಸರ್ಕಾರ ಕೂಡ ಅವರನ್ನು ಬ್ಯಾಂಕಾಕ್ಗೆ ನಡೆದ 1998ರ ಏಷ್ಯನ್ ಗೇಮ್ಸ್ ತಾಂತ್ರಿಕ ವೀಕ್ಷಕರನ್ನಾಗಿ ಅವರನ್ನು ಕಳಿಸಿತ್ತು. 2000ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿ ಜರುಗಿದ ಒಲಿಂಪಿಕ್ಸನ್ನು ವೀಕ್ಷಿಸುವಂಥ ಅವಕಾಶ ಕೂಡ ನಮ್ಮ ಸದಾನಂದ ಶೆಟ್ಟಿಯವರಿಗೆ ದೊರಕಿತ್ತು. ಬಹುಶಃ ನಾನು ಕಂಡಂತೆ ಅವರ ಸಂಘಟನೆಯ ಶಕ್ತಿ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ಬೋದು, ಅದನ್ನು ಅವರು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ನಮಗೆ ರವೀಂದ್ರನಾಥ್ ರೈ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯ ಕೊಡಬೇಕಿತ್ತು, ಆದರೆ ನನಗನ್ನಿಸಿದೆ ಅವರಿಗೆ ಈ ಡಾಕ್ಟರೇಟು ಭಾಳ ತಡವಾಗಿ ಸಿಕ್ಕಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ.
ಯಾಕೋ ನನಗೂ ಕಾರಣ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಯಾರನ್ನ ಅಪ್ರೋಚ್ ಮಾಡಿದವರು ಅಲ್ಲ, ನನಗೆ ಭಾಳ ಅತ್ಯಂತ ಆತ್ಮೀಯರಾಗಿ ನಿಕಟ ಸಹವರ್ತಿ ಆಗಿದ್ರು ಕೂಡ ಒಮ್ಮೆ ಕೂಡ ನನಗೆ ಈ ಪ್ರಶಸ್ತಿ ಕೊಡಿ, ಡಾಕ್ಟರೇಟ್ ಕೊಡಿ ಅಂತೇಳಿ ನಮ್ಮ ಹತ್ರ ಯಾವತ್ತೂ ಕೂಡ ಕೇಳಿಕೊಂಡಿಲ್ಲ, ಪ್ರಸ್ತಾಪ ಕೂಡ ಮಾಡಿಲ್ಲ. ಆದ್ದರಿಂದ ಇದು ಬಹಳ ಮಹತ್ವದ ಗುಣ ಅಂತೇಳಿ ಅವರು ತಮ್ಮ ಕರ್ತವ್ಯ ನಿರ್ವಹಿಸಬೇಕು. ನಾನು ಅದರಲ್ಲಿ ಯಾವುದೇ ರೀತಿಯಾದ ಸ್ವಾರ್ಥ ಇರಬಾರ್ದು, ಸ್ವಾರ್ಥದ ಸುಳಿವು ಕೂಡ ಇರಬಾರ್ದು ಅಂತೇಳಿ ಸ್ಪಷ್ಟವಾದ ಒಂದು ಧ್ಯೇಯವನ್ನು ಇಟ್ಟಂಥ ಒಂದು ಉದಾತ್ತ ಮಹಾನ್ ಜೀವಿ ಸದಾನಂದ ಶೆಟ್ಟರು ಅಂತೇಳಿ ನಾನು ಖಂಡಿತ ಭಾಳ ತಡವಾಗಿದ್ದರೂ ಕೂಡ ಇವತ್ತು ಸಿಕ್ಕಿದಲ್ಲ ಡಾಕ್ಟರೇಟ್. ಅದಕ್ಕೆ ನಮಗೆ ಒಂದು ರೀತಿಯ ಸಂತೃಪ್ತಿ ಇದೆ. ನಾನು ಇದರ ಬಗ್ಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಅಥವಾ ಉಡುಪಿ, ನಮ್ಮ ಜಿಲ್ಲೆ ಅಂದರೆ ಎರಡೂ ಜಿಲ್ಲೆಯನ್ನು ಸೇರಿಸಿ ನಾವು ಜಿಲ್ಲೆ ಅಂತೇಳಿ ಹೇಳ್ತೇವೆ. ಆದ್ದರಿಂದ ಇವತ್ತು ನಮ್ಮದು ಭಾಳ ಒಂದು ಮಹತ್ತರವಾದಂಥ ಒಂದು ಸಾಧನೆಯನ್ನು ಶಿಕ್ಷಣದಲ್ಲಿ ಪಡೆದಿದ್ದೇವೆ. ಅದು ಬಾಸೆಲ್ ಮಿಷನ್ನಿಂದ ಪ್ರಾರಂಭ ಆಗಿ ಕ್ಯಾಥಲಿಕ್ ಬೋರ್ಡ್ ಇರ್ಬೋದು, ಅಥವಾ ಅನಂತರ ನಮ್ಮ TMA ಪೈ ಅವರು ಸ್ಥಾಪನೆ ಮಾಡಿದಂಥ ಮಣಿಪಾಲ್ ಅಕಾಡೆಮಿ ಇರ್ಬೋದು, ಅಥವಾ ನಮ್ಮ ವಿನಯ್ ಹೆಗ್ಡೆ ಅವರು ಇವತ್ತು ಯಾಕೋ ಬರಲಿಲ್ಲ, ಬರಬೇಕಿತ್ತು, ಅವರು ಸ್ಥಾಪನೆ ಮಾಡಿದಂಥ ಒಂದು ದೊಡ್ಡ ಸಂಸ್ಥೆ ನಿಟ್ ಎಜುಕೇಷನ್ ಸೊಸೈಟಿ ಇರ್ಬೋದು, ಅಥವಾ ನಮ್ಮ ಸುಳ್ಯದಲ್ಲಿ ಸ್ಥಾಪನೆ ಮಾಡಿದಂಥ ಕುರುಂಜಿ ವೆಂಕಟರಮಣಗೌಡರ ಸಂಸ್ಥೆ ಇರ್ಬೋದು, ಅಥವಾ ಕರಾವಳಿ ಮೆಡಿಕಲ್ ಕಾಲೇಜ್ ಇರ್ಬೋದು. ಒಂದಲ್ಲ ಎರಡಲ್ಲ ಅನೇಕ ಸಂಸ್ಥೆಗಳನ್ನು ಇವತ್ತು ಈ ಎರಡು ಜಿಲ್ಲೆಯಲ್ಲಿ ಕೂಡ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಕೆನರಾ ಇನ್ಸ್ಟಿಟ್ಯೂಷನ್ಸು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಒಂದು ಶೈಕ್ಷಣಿಕ ಔನ್ನತ್ಯವನ್ನು ಸ್ಥಾಪನೆ ಮಾಡಿದಂಥ, ಅದು ಕೂಡ ಹೆಲ್ತ್ ಎಜುಕೇಷನ್ನಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಗಳಿಸಿದಂಥದ್ದು. ಇದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಕೂಡ TMA ಪೈ ಅವರ ಸಂಸ್ಥೆ ಮಾಡಿ ಅದನ್ನು ಅನುಸರಿಸಿ ಮುಂದೆ ಅನೇಕ ಸಂಸ್ಥೆಗಳನ್ನು, ಆ ಸಂಸ್ಥೆಗಳ ಶ್ರೇಷ್ಠ ಸಂಸ್ಥೆಗಳ ಕೊಂಡಿಯಲ್ಲಿ ನಮ್ಮ ಸದಾನಂದ ಶೆಟ್ಟಿ ಅವರ ಶ್ರೀದೇವಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕೂಡ ಖಂಡಿತವಾಗಿಯೂ ಸೇರಿದೆ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗಿದೆ. ಆದ್ದರಿಂದ ಇವತ್ತು ಈ ಜಿಲ್ಲೆ ಇವತ್ತು ಅನೇಕ ಜಾತಿ ಮತ ಅಥವಾ ಪಂಥಗಳನ್ನು ಕಟ್ಟಿಕೊಂಡಂಥ ಜಿಲ್ಲೆ. ಶಂಕರಾಚಾರ್ಯರು ಇವತ್ತು ಅವರ ದ್ವೈತ ಮತ ಇರ್ಬೋದು, ಅಥವಾ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂಥ ಅದ್ವೈತ ಇರ್ಬೋದು, ಅಥವಾ ಎಲ್ಲ ಮತಗಳು ಕೂಡ ಇವತ್ತು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಇವನು ಸಾಮರಸ್ಯತೆಯಿಂದ ಯಾವುದು ತೊಡಕು ಇಲ್ಲದೆ ಒಂದು ನಡೆದುಕೊಳ್ಳುವಂಥ ಒಂದು ಸಮರಸ ಮತ್ತು ಸಾಮರಸ್ಯವನ್ನು ಪಡೆದಂಥ ಜಿಲ್ಲೆ ಇಡೀ ದೇಶದಲ್ಲಿದ್ದರೆ ಅದರಲ್ಲಿ ಪ್ರಥಮ ಸ್ಥಾನ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಖಂಡಿತವಾಗಿ ಕೂಡ ಸಲ್ಲತಕ್ಕದ್ದು ಅಂತೇಳಿ ನಾನು ಹೇಳಬೇಕಾಗಿದೆ. ನಿಜವಾಗಿ ನಮ್ಮ ಸಹಿಷ್ಣುತೆ ಮತ್ತು ಸಂಸ್ಕೃತಿಗೆ ಮತ್ತು ಸಾಮರಸ್ಯತೆಗೆ ಒಂದು ಹೆಸರನ್ನು ಪಡೆದಂಥ ಈ ಜಿಲ್ಲೆ ಯಾವಾಗಲೂ ಕೂಡ ನಮ್ಮಲ್ಲಿ ಅನೇಕ ದೈವಗಳಿವೆ. ಅದಕ್ಕೆ ಹೇಳ್ತೇವೆ, 1000 ಸತ್ಯಗಳ ಒಂದು ನೆಲವೀಡು ತವರು ಮನೆ ಇದ್ದರೆ ಅದು ದಕ್ಷಿಣ ಉಡುಪಿ ಜಿಲ್ಲೆ ಅಂತೇಳಿ ಇವತ್ತು ನಾನು ಹೇಳಬೇಕಾಗಿದೆ. ಯಾಕಂದರೆ ಎಲ್ಲೆಲ್ಲಿಯೂ ಆದರೂ ಯಾರು ಕೂಡ ಇಲ್ಲಿ ಈ ಸಂಸ್ಕೃತಿ ಹೇಗೆ ಅಂತೇಳಿದರೆ ಯಾರಾದರೂ ಒಂದು ಸುಳ್ಳು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ 1000 ಸತ್ಯಗಳನ್ನು ಸಾರತಕ್ಕಂಥ ದೈವ ಅಥವಾ ದೇವರ ಒಂದು ಸ್ಥಾನ ಇಲ್ಲಿರುವುದರಿಂದ ಅಂತ ಒಂದು ಸತ್ಯ ಧರ್ಮ ಅದು ನಮ್ಮ ಎಲ್ಲರ ವ್ಯಕ್ತಿತ್ವದಲ್ಲಿ ಅದು ಅಳವಡಿಸಿದಾಗ ಮಾತ್ರ ದೇಶ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಜನ ಎಲ್ಲಿ ಹೋದರೂ ಕೂಡ ಜನ ಗುರುತಿಸ್ತಾರೆ. ಅವರ ಅಸ್ತಿತ್ವವನ್ನು ಗುರುತಿಸಿ ಒಂದು ರೀತಿಯ ಒಂದು ದೊಡ್ಡ ಗೌರವ ಸ್ಥಾನವನ್ನು ಅವರು ಕೊಡ್ತಾರೆ. ಅದನ್ನು ಉಳಿಸ್ಕೊಳ್ಬೇಕು. ನಮ್ಮ ಈ ಭೂಮಿಯಲ್ಲಿ ಅದು 1000 ಸತ್ಯಗಳ ಊರು ಅಂತೇಳಿ ಏನು ನಾವು ಹೇಳ್ತೇವೆ, ಆ ನಿತ್ಯ ನೂತನವಾದಂಥ ಆ ಒಂದು ವ್ಯಕ್ತಿತ್ವದ ಒಂದು ಬದುಕು ನಮ್ಮದಾಗಬೇಕಾದ್ರೆ ಅದಕ್ಕೆ ಅನೇಕ ಸಂದರ್ಭದಲ್ಲಿ ಅನೇಕ ವಿಭೂತಿಗಳು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ, ಹುಟ್ಟಿದ್ದಾರೆ. ಇಂಥ ಸದಾನಂದ ಶೆಟ್ಟಿಯವರಂಥ ಒಬ್ಬ ಸಾಧಕರು ಕೂಡ, ಸಂಘಟಕರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರಂದರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೊಂದು ಇಲ್ಲ ಅಂತೇಳಿ ನಾನು ಖಂಡಿತವಾಗಿ ಕೂಡ
ಹೇಳಬೇಕಾಗಿದೆ. ಇಲ್ಲಿ ನಮ್ಮ ಇತಿಹಾಸ ಕೂಡ ಬಹುಶಃ ದೇಶದಲ್ಲೇ ಒಂದು ಇತಿಹಾಸ ನೀವೆಲ್ಲ ಕೆಲವರು ಗುರುತಿಸಿದ್ರೋ ಇಲ್ವೋ, 1000 ವರ್ಷಗಳ ತನಕ ಒಂದು ಮನೆತನ, ಅದು ಅಲುಪರ ಮನೆತನ, ಅಷ್ಟು ದೀರ್ಘವಾಗಿ ಆಳಿದಂಥ ಒಂದು ಚಕ್ರವರ್ತಿಗಳ ಮನೆತನ ಇದ್ದರೆ ಅದು ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಲ್ಲಿ ಇದೆ ಎಂಬುದನ್ನು ಕೂಡ ನಾವು ಮರಿಬಾರ್ದು. ಅಂದರೆ ರಾಜಕೀಯ ಸಾಂಸ್ಕೃತಿಕ ಬದುಕಿನ ಒಂದು ಸಬಲತೆಯನ್ನು ತೋರಿಸಿಕೊಟ್ಟಂಥ ಒಂದು ಜಿಲ್ಲೆ ಇದಾಗಿದೆ. ಆದ್ದರಿಂದ ನಾವು ಅಂಥ ಅಳುಪರು ಆಡಿದಂಥ ನಾಡು ಇದು. ಮತ್ತು ರಾಣಿ ಅಬ್ಬಕ್ಕನ ಕಾಲದಲ್ಲಿ ಕೂಡ ಅವರ ಸೈನಿಕರು ಯಾರು ಅಂದರೆ, ಒಂದು ಕಡೆ ಮೊಗವೀರರು, ಮತ್ತೊಂದು ಕಡೆ ಬ್ಯಾರಿಗಳು, ಮುಸ್ಲಿಂ ಜನಾಂಗದವರು. ಅದರಿಂದ ಅಲ್ಲಿ ನನಗೆ ಕಂಡಂತೆ, ನಾನು ಓದಿಕೊಂಡಂತೆ, ಬ್ರಿಟಿಷರ ರೆಕಾರ್ಡ್ಗಳಲ್ಲಿ ಅದು ಏನು ಬಂದಿದೆ ಅಂತ ಹೇಳಿದರೆ, ವಿ ಶುಡ್ ಕಾಂಕರ್ ದಿಸ್ ಡಿಸ್ಟ್ರಿಕ್ಟ್, ಅಂದರೆ ಸೌತ್ ಕನ್ನಡ ಡಿಸ್ಟ್ರಿಕ್ಟ್, ನಾಟ್ ಈಸಿ, ಆ್ಯಂಡ್ ವಿ ಶುಡ್ ಚೂಸ್ ಇಟ್ ಆಸ್ ಎ ಲಾಸ್ಟ್ ಟೆರಿಟರಿ ಟು ಕಾಂಕರ್ ಅಂತೇಳಿ ಇಡೀ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಭಾಗ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಕೊನೆಗೆ ಬ್ರಿಟಿಷರು ಇಲ್ಲಿ ಪ್ರದೇಶಕ್ಕೆ ಬಂದದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಅಂಥ ಒಂದು ಕೋಮು ಸ್ವಾರಸ್ಯ ಇದೆ, ಅಂಥ ಒಂದು ಒಗ್ಗಟ್ಟಿದೆ, ಅಂಥ ಒಂದು ಸಂಘಟನೆ ಇದೆ. ಜಾತಿ ಮತ ಭೇದ ಇಲ್ಲದೆ ಸಂಘಟನೆ ಆಗಿರತಕ್ಕಂಥ ಈ ಶಕ್ತಿಯನ್ನು ನಮಗೆ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬ್ರಿಟಿಷರ ಎದೆಯನ್ನು ಕೂಡ ನಡುಗಿಸಿದಂಥ ಪೋರ್ಚುಗೀಸರನ್ನು ಓಡಿಸಿದಾಗ ಆ ಸಂಕೇತವನ್ನು ನಾವೊಂದು ಈ ಜಿಲ್ಲೆಯ ಜನತೆ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಭಾಷೆ ಇರ್ಬೋದು, ಅನೇಕ ಭಾಷೆಗಳು ನಮ್ಮಲ್ಲಿದೆ, 1-2 ಭಾಷೆ ಅಲ್ಲ. ಕನ್ನಡ ನಾವು ಅಡಾಪ್ಟ್ ಮಾಡಿದ್ದೇವೆ, ಅಥವಾ ಕೆಲವು ಭಾಗ ಕನ್ನಡದಲ್ಲ ಭಾಷೆಯನ್ನು ಮಾತಾಡೋರು, ಎಲ್ಲ ಕಡೆಯೂ ಕೂಡ ತಿಳ್ಕೊಂಡಿದ್ದಾರೆ. ಬ್ಯಾರಿ ಭಾಷೆ ಇದೆ, ಮರಾಠಿ ಭಾಷೆ ಇದೆ, ಅನೇಕ ಭಾಷೆಗಳ ಒಂದು ತವರು ಭೂಮಿ ನಮ್ಮ ಈ 2 ಜಿಲ್ಲೆಗಳು. ಅದಕ್ಕೆ ಸೇಡಿಯಾಪು ಕೃಷ್ಣ ಭಟ್ರು ಅಂತೇಳಿ ಒಬ್ಬ ಕವಿ ಇದ್ದರು, ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಬಹುಶಃ ಲೆಕ್ಚರರ್ ಆಗಿದ್ದರು. ಅವರು ಒಂದು ಪದನೇ ಬರೆದಿದ್ದಾರೆ, ಅದೇನೆಂದರೆ, ತೊದಲೋ ಜಲ್ಪವೋ ಮುದ್ದು ನುಡಿಯೋ ಹಸುಗೂಸಿ ನುಲಿಗೆ ಮನಸೋಲದೆ ತಾಯಿ ಉಲಿವಳು ಅಂತೆ ತುಳುವೋ ಕನ್ನಡವೋ ಕೊಂಕಣಿಯೋ ಪುತ್ರ ವತ್ಸಲೆ ನಿನ್ನ ಹೊನ್ನುಡಿಗಳಾಗಿವೆ ತುಳು 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 ಕಟ್ಟಿ ಕನ್ನಡ ದೋಲೆಯ ತುಳು ತಾಳಿ ಕಟ್ಟಿ ಕನ್ನಡ ದೋಲೆಯ ನುಟ್ಟು ಕೊಂಡರೆ ಕೊಂಕಣಿ ಕಂಕಣವ ತೊಟ್ಟ ಮಾಂಗಲ್ಯ ಮೂರ್ತಿ ನಮಿಪೆ ಓ ಕನ್ನಡತಿ ನಮಿಪೆ ಕೊಂಕಣಿತಿ ನಮಿಪೆ ಓ ತುಳುವಿತಿ ಶ್ರೀ ಭಾರತಿ ಅಂತೇಳಿ ನಮ್ಮ ಸೇಡಿಯಾಪು ಕೃಷ್ಣ ಭಟ್ರು ಕೂಡ ದೊಡ್ಡ ಕವಿ ಅದನ್ನು ಹಾಡಿದ್ದಾರೆ. ಆ ಒಂದು ವ್ಯಕ್ತಿತ್ವ ಈ 2 ಜಿಲ್ಲೆಗೆ ಏನಿದೆ ಅದನ್ನು ಉಳಿಸಿಕೊಂಡು ಹೋಗತಕ್ಕಂಥ, ಆ ಕೊಂಡಿಯನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥ, ಆ ಮುಂದುವರಿಸಿದಂಥ ನಾಯಕತ್ವವನ್ನು ವಹಿಸಿದಂಥ ಒಬ್ಬ ತುಳು ನಾಯಕ, ನಮ್ಮ 2 ಜಿಲ್ಲೆಗಳ ನಾಯಕ ಒಬ್ಬರು ಅಂತ ಹೇಳಿದ್ರೆ ನಮ್ಮ ಹತ್ತೂರು ನಮ್ಮ ಸದಾನಂದ ಶೆಟ್ರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಅವರು ಒಂದು ಆದರ್ಶವನ್ನು ಏನು ಮುಂದೆ ಇಟ್ಟುಕೊಂಡು ಹೋಗಿದ್ದಾರೆ, ಅವರು ಎಲ್ರಿಗೂ ಬೇಕಾದವರು. ನಾನು ಯಾರು ಕೂಡ ಸದಾನಂದ ಶೆಟ್ಟರ ಬಗ್ಗೆ ಒಂದು ಕೆಟ್ಟ ನುಡಿಯನ್ನು ಅಪಸ್ವರವನ್ನು ಆಡಿದವರು ಇಲ್ಲ ಅಂತೇಳಿ ನಾನು ಹೇಳಬೇಕಾಗಿದೆ. ಅಂಥ ವ್ಯಕ್ತಿತ್ವವನ್ನು, ಒಂದು ನಿರ್ವ್ಯಾಜ ವ್ಯಕ್ತಿತ್ವವನ್ನು ಅವರು ಉಳಿಸಿಕೊಂಡು ನಡೆಸಿಕೊಂಡು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ಸದಾನಂದ ಶೆಟ್ಟರ ಒಂದು ಸನ್ಮಾನ ಕೂಡ ಸೌರ ಸನ್ಮಾನದ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ನನಗೆ ಅನೇಕ ಕಾರ್ಯಕ್ರಮಗಳ ಒತ್ತಡ ಇತ್ತು. ನಾನು ಮೊನ್ನೆ ಹೈದರಾಬಾದಿಗೆ ಹೋಗಿ ತಾನೇ ಅಲ್ಲಿಂದ ಬಂದೆ. ಆದರೂ ಕೂಡ ಇಂಥ ಸಮಾರಂಭದಲ್ಲಿ ನಾವು ಮಿಸ್ ಆಗಬಾರ್ದು. ನಮಗೆ ವೈಯಕ್ತಿಕವಾದ ಸಂಬಂಧ ಕೂಡ ಇದೆ. ಯಾಕಂತ ಹೇಳಿದ್ರೆ ಅವರ ಅಕ್ಕ ಪ್ರೇಮಲತಾ ಶೆಟ್ಟಿಯವರು ನನಗೆ ಒಂದು ಇತಿಹಾಸವನ್ನು ಕಲಿಸಿಕೊಟ್ಟವರು. ಬಹಳ ಅನ್ಯೋನ್ಯತೆ ಇತ್ತು. ಮೊನ್ನೆಗೆ ಅವರು ಸಾಯುವವರೆಗೂ ಕೂಡ ಅವರ ಮನೆಗೆ ಆಗಾಗ ನಾನು ಹೋಗ್ತಾ ಇದ್ದೆ. ನಮ್ಮ ಸದಾನಂದ ಶೆಟ್ಟಿ ಅಂತವರು ನನಗೂ ಕೂಡ ನಮ್ಮ ಒಂದು ರಾಜಕೀಯ ಒಂದು ಇಚ್ಛಾಶಕ್ತಿ ಬರಬೇಕಾದ್ರೆ ಎಲ್ಲ ಕಡೆಯಿಂದಲೂ ಕೂಡ ಪೂರಕವಾದಂಥ ಒಂದು ಆ ವಿಶ್ವಾಸದ ಅಥವಾ ಆ ಪ್ರೀತಿಯ ಲಹರಿ ಹರಿದಾಗ ಮಾತ್ರ ಒಂದು ವ್ಯಕ್ತಿತ್ವವನ್ನು ನಾವು ರಚನೆ ಮಾಡಲಿಕ್ಕೆ. ನನ್ನ ವ್ಯಕ್ತಿತ್ವ ಅಂತ ಹೇಳಿದ್ರೆ ನನ್ನ ಸ್ವಂತ ವ್ಯಕ್ತಿತ್ವ ಅಲ್ಲ, ಅದು ಇಡೀ 2 ಜಿಲ್ಲೆಯ ಸದಾನಂದ ಶೆಟ್ಟರಂತ
ಸಹೃದಯಗಳು ಕೊಟ್ಟಂತ ಆ ಶಕ್ತಿಯ ಮಹಾಪೂರವೇ ನನ್ನಲ್ಲಿ ಸಂಗಮವಾಗಿ ನನ್ನ ವ್ಯಕ್ತಿತ್ವ ಅಂತೇಳಿ ಅದು ಆಗಿದೆ ಹೊರತು ಅನ್ಯತಾ ಅಲ್ಲ ಅಂತೇಳಿ ಹೇಳಿದಕ್ಕೆ, ಆ ವ್ಯಕ್ತಿತ್ವಕ್ಕೆ ಪೂರಕವಾದಂಥ ಒಂದು ಕುಟುಂಬ ಅಂತೇಳಿದರೆ ಸದಾನಂದ ಶೆಟ್ಟಿಯವರ ಕುಟುಂಬ ಅಂತೇಳಿ ನಾನು ವಿಶೇಷವಾಗಿ ಅವರಿಗೆ ಅವರ ಕುಟುಂಬದವರಿಗೆ ನನ್ನ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ಇಂಥ ಅಪೂರ್ವವಾದಂಥ ಪೌರ ಸನ್ಮಾನಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಈ ಪೌರ ಸಮಿತಿಯ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ನಮಿಸಿ, ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಇದರಲ್ಲಿ ನಾನು ಈ ಪುರಭವನದಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇಂಥ ಕಿಕ್ಕಿರಿದಂಥ ಒಂದು ಸುಂದರವಾದಂಥ ಮತ್ತು ವರ್ಣಮಯವಾದಂಥ ಒಂದು ಕಾರ್ಯಕ್ರಮ ನನ್ನ ಬಹುಶಃ 60 ವರ್ಷದ ಜೀವಮಾನದಲ್ಲಿ ಎಂದೂ ನೋಡಿಲ್ಲ. ಆ ಪೌರ ಸನ್ಮಾನದ ಒಂದು ಪಾಲನ್ನ ನಮ್ಮ ಸದಾನಂದ ಶೆಟ್ಟಿಯವರು ಪಡೆದಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳ ಹೃದಯ ತುಂಬಿದ ಒಂದು ವಿಶೇಷವಾದಂಥ ಕೃತಜ್ಞತೆಯನ್ನ ನಿಮಗೆಲ್ಲ ಸಲ್ಲಿಸಬೇಕು ಅಂತ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನ ಮಾಡಿ ನಿಜವಾದಂಥ ಒಂದು ಪೌರ ಸನ್ಮಾನ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಆದರೆ ಅದು ಹತ್ತೂರು ಡಾಕ್ಟರ್ ಸದಾನಂದ ಶೆಟ್ಟಿಯವರ ಪೌರ ಸನ್ಮಾನ ಅಂತೇಳಿ ನಾನು ವಿಶೇಷವಾಗಿ ಅವರಿಗೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತೌಳವಾಂಬೆ. ಅಭಿನಂದನಾ ಕಾರ್ಯಕ್ರಮ ಪೊರ್ಲಾತಂಡು ಬಂಗಾರದ ಪರ್ಬದ ಲೆಕ್ಕ ಮೆನ್ಕೊಂದುಂಡು ಪಂಡದು ಸನ್ಮಾನ್ಯ ವೀರಪ್ಪ ಮೊಯ್ಲು ಪಂಡೇರು. ಇನ್ನಿತ ಕಾರ್ಯಕ್ರಮದ ವಿಶೇಷತೆನೇ ಅವು ಮಾಜಿ ಮುಖ್ಯಮಂತ್ರಿಗಳನ್ನ ಅಭಿನಂದನಾ ಭಾಷಣ, ಗುರ್ಕಾರ್ಮೆ ಲೋಕಸಭಾ ಸದಸ್ಯರಾಯಿನ ನಳಿನ್ ಕುಮಾರ್ ಕಟೀಲ್, ಅಂಚನೆ ನಮ್ಮ ವಿಧಾನಸಭಾ ಅಧ್ಯಕ್ಷರಾಯಿನ UT ಖಾದರ್ ಅರ್ನ ಉಪಸ್ಥಿತಿ, ಹಿರಿಯ ನಾಯಕರಾಯಿನ ಪ್ರಕಾಶ್ ಅಣ್ಣೆ, ಗುರುಮೆ ಸುರೇಶ್ ಅಣ್ಣೆ, ಅಜಿತನ್ನೇ ಸದಾನಂದ ಶೆಟ್ಟರ್ನ ಬಾರಿ ಮುಟ್ಟದ ಬಂಧು ಅಂಚನೆ ಅರ್ನ ಅರುವದೇ ಗುರು ಕಿರಣುಲೇರು ಮೂಳು ಸೇರ್ದಿನಂಚಿನ ಸಭೆ ನಿಕುಲು ಮಾತ ಒಂತೆ ಪೊರ್ತುರು ದುಂಬು ಅಭಿನಂದನಾ ನುಡಿ ಚಿತ್ರ ತೂಯರ್ ವೀರಪ್ಪ ಮೇಲಿಯರು ಅಭಿನಂದನಾ ನುಡಿ ಕೊರಿಯರು ಅವೆನು ಕೇಂಡ ಐತ ಒಟ್ಟಿಗೆ ಇತ್ತೆ ಮುರಳೀಧರ್ ಬೊಕ್ಕ ಕೂಟದಕಲು ಒಂಜಿ ಅಭಿನಂದನಾ ಪದ ಪಂಪೇರು ಆ ಪದದ ಸಾಹಿತ್ಯಡ್ಲ ನಮ್ಮ ಸದಾನಂದ ಶೆಟ್ಟನ ಸಾಧನೆದ ನೆಂಪು ನಂಗೆ ಆಪುಡು ಬಂದುಲ ಈ ಕಾರ್ಯಕ್ರಮ ಕಡಿರ್ದ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲಡೆ ನೇರ ಪ್ರಸಾರ ಒಂದುಂಡು. ನಮ್ಮ ಶಾಸಕರಾಯಿನ ವೇದವ್ಯಾಸ್ ಕಾಮತೇರು ಅಂಚನೆ ಡಾಕ್ಟರ್ ಭರತ್ ಶೆಟ್ಟಿ ಅಕ್ಲು ಇರುವೆರ್ಲ ಅನ್ಯ ಕಾರ್ಯದ ಪರ ರಾಜ್ಯಡ್ ಉಪ್ಪು ನೀಡದಾತ್ರ ಈ ಕಾರ್ಯಕ್ರಮದ ಪಾಲು ಪಡೆಯೊಂದಿದ್ದೇರು. ಆನ ನೇರ ಪ್ರಸಾರದ ಕಾರ್ಯಕ್ರಮ ನಕಲು ಯೂಟ್ಯೂಬ್ಡು ತೂವೊಂದು ಅಕೆಲ್ನ ಅಭಿನಂದನೆಲ್ಲ ಅಕಲು ಹೊರೊಂದುಲ್ಲೇರು. ಅಣ್ಣ ಸದಣ್ಣನಿಗೆ ಸದಾಭಿವಂದನೆ ಮನ್ನಣೆಯ ಪಡೆದವಗೆ ಅಭಿನಂದನೆ ಅಣ್ಣ ಸದಣ್ಣನಿಗೆ ಸದಾಭಿವಂದನೆ ಮನ್ನಣೆಯ ಪಡೆದವಗೆ ಅಭಿನಂದನೆ ಸದಾಭಿವಂದನೆ 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 ವಂದನೆ ಸದಾ ಅಭಿನಂದನೆ ಅಣ್ಣ ಸದಣ್ಣ ಅಣ್ಣ ಸದಣ್ಣನಿಗೆ ಸದಾ ವಂದನೆ.
ಮಾನವೀಯತೆಯ ಮೂರ್ತಿ ಸಾಧುಗುಣ ಸಂಪನ್ನನೇ ಕಾಡಲೇನದು ಸಾಧನೆ ಬಣ್ಣಿಸಲು ಬಹುಮಾನ್ಯನೇ ಮಾನವೀಯತೆಯ ಮೂರ್ತಿ ಸಾಧುಗುಣ ಸಂಪನ್ನನೇ ಕಾಡಲೇನದು ಸಾಧನೆ ಬಣ್ಣಿಸಲು ಬಹುಮಾನ್ಯನೇ ಸದಾನಂದ ಸಂಪ್ರೀತನೇ ಚಿದಾನಂದ ಮಾನೀಯನೇ ಸದಾನಂದ ಸಂಪ್ರೀತನೇ ಚಿದಾನಂದ ಮಾನೀಯನೇ ಸುಧಾ ಸಿಂಧು ಸುನೀತನಿ ಸತ್ಯಸಂಧ ಸದಣ್ಣನೆ ಅಣ್ಣ ಸದಣ್ಣ ಅಣ್ಣ ಸದಣ್ಣನಿಗೆ ಸದಾ ವಂದನೆ ಊರಲ್ಲಿ ಹುಟ್ಟಿ ಹತ್ತೂರು ಪಸರಿಸಿಯ ಮುತ್ತಿನ ಮಣಿ ನೀನು ಗುತ್ತಿನಾದನಿ ಹತ್ತೂರಲ್ಲಿ ಹುಟ್ಟಿ ಹತ್ತೂರ ಪಸರಿಸಿಯ ಮುತ್ತಿನ ಮಣಿ ನೀನು ಗುತ್ತಿನಾದನಿ ಕ್ರೀಡೆಯಲ್ಲಿ ಹೆಸರಾದೆ ಶಿಕ್ಷಣದಿ ಉಸಿರಾದೆ ಕ್ರೀಡೆಯಲ್ಲಿ ಹೆಸರಾದೆ ಶಿಕ್ಷಣದಿ ಉಸಿರಾದೆ ಉದ್ಯಮದ ಕ್ಷೇತ್ರದಲ್ಲಿ ಎಲ್ಲರಿಗೂ ಬೆಳಕಾದೆ ಅಣ್ಣ ಸದಣ್ಣ ಅಣ್ಣ ಸದಣ್ಣನಿಗೆ ಸದಾ ವಂದನೆ ಮನದರಸಿ ಮೈನೆಯಲ್ಲಿ ನಿಧಿ ನಿಕ್ಷೇಪರ ಪಡೆದೆ ಜನುಮನದಿ ನೆಲೆಸಿನಿ ನಿರತ ಸೇವೆಯ ಕೈದೆ ಮನದರಸಿ ಮೈನೆಯಲ್ಲಿ ನಿಧಿ ನಿಕ್ಷೇಪರ ಪಡೆದೆ ಜನುಮನದಿ ನೆಲೆಸಿನಿ ನಿರತ ಸೇವೆಯ ಕೈದೆ ಸಮುದಾಯದಲ್ಲಿ ನಡೆದು ನಾಯಕನು ನೀನಾದೆ ಸಮುದಾಯದಲ್ಲಿ ನಡೆದು ನಾಯಕನೇ ನೀನಾದೆ ಮಾನ ಸನ್ಮಾನಗಳ ಗರಿಮೆಯಲ್ಲಿ ಮಿಗಿಲಾದೆ ಮಾನ ಸನ್ಮಾನಗಳ ಗರಿಮೆಯಲ್ಲಿ ಮಿಗಿಲಾದೆ ಗರಿಮೆಯಲ್ಲಿ ಮಿಗಿಲಾದೆ ಗರಿಮೆಯಲ್ಲಿ ಮಿಗಿಲಾದೆ ಅಣ್ಣ ಸದಣ್ಣ ಅಣ್ಣ ಸದಣ್ಣನಿಗೆ ಸದಾಭಿವಂದನೆ ಸದಾಭಿವಂದನೆ ವಂದನೆಯ ಪಡೆದವಗೆ ಅಭಿನಂದನೆ ಅಭಿನಂದನೆ ಸದಾಭಿವಂದನೆ ಸದಾಭಿನಂದನೆ ಸದಾಭಿವಂದನೆ ಸದಾಭಿವಂದನೆ ಸದಾ ಅಭಿನಂದನೆ ಅಣ್ಣ ಸದಣ್ಣ ಅಣ್ಣ ಸದಣ್ಣನಿಗೆ ಸದಾ ವಂದನೆ ಸದಾ ವಂದನೆ ಸದಾ ವಂದನೆ ಸದಾ ವಂದನೆ ಡಾಕ್ಟರ್ ಎಂ ಮೋಹನ್ ಆಳ್ವೇರ್ನ ಮಾರ್ಗದರ್ಶನಡು ಬಾರಿ ಪೊರ್ಲುದ ಕಾರ್ಯಕ್ರಮ ಆ 75ನೇ ವರ್ಷದ ಪುಟ್ಟು ಪರ್ಬದ ಕಾರ್ಯಕ್ರಮಗಳ ಸದಾನಂದ ಶೆಟ್ಟನ ಅಭಿಮಾನಿಲು ಮಲ್ಲ ಸಂಖ್ಯೆಡು ನುಡಿಸಿರಿ ವೇದಿಕೆಡು ಪಾಲ್ಪಡೆದಿದ್ದೇರು ಈ ಅಭಿನಂದನಾ ಕಾರ್ಯಕ್ರಮದ ವ್ಯವಸ್ಥೆಯಲ್ಲ ಮಾರ್ಗದರ್ಶನ ಮಲ್ದಿನಾರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಆಳ್ವಾಸ್ ವಿದ್ಯಾರ್ಥಿಲು
ಇನಿ ನಮ್ಮ ಪ್ರೀತಿ ಗೌರವದ ಒಂಜಿ ಸನ್ಮಾನನ ಸ್ವೀಕಾರ ಮಲ್ದಿನಂಚಿನ ಎ ಸದಾನಂದ ಶೆಟ್ರಿಗೆ ಆರತಿ ಸೋಬಾನ ಗೀತೆ ಬಂತು. ಆರತಿ ಬೆಳಗೋಣ, ಆರತಿ ಬೆಳಗೋಣ, ಸಂಭ್ರಮದಾರತಿ ಬೆಳಗೋಣ. ಬಾಳಿನ ತಮವನ್ನು ತೊಳೆಯುವ ಕರ್ಮದುಳಿಹ ಮಹನೀಯರಿಗೆ, ಜಗದ ಬಾಳಿನ ತಮವನ್ನು ತೊಳೆಯುವ ಕರ್ಮದುಳಿಹ ಮಹನೀಯರಿಗೆ ಬೆಳಗೋಣ, ಸಂಭ್ರಮದಾರತಿ ಬೆಳಗೋಣ. ನಮ್ಮ ನಾಡಿನ ಘನತೆಯ ಬೆಳೆಸಿ ಸರ್ವರ ಪಾಲಿಗೆ ಮಾದರಿಯಾದ, ನಮ್ಮ ನಾಡಿನ ಘನತೆಯ ಬೆಳೆಸಿ ಸರ್ವ